हरे 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 राम 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 हरे 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 कृष्ण. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆ ಮಾಡಿಕೊಂಡು ಹರೆ ಹರೆ. ಇವತ್ತಿನ ಅಧ್ಯಾಯ 16 ದೈವಾಸುರ ಸಂಪದ ಯೋಗ. ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಅಧ್ಯಾಯವನ್ನು ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪದೇ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಮತ್ತೊಮ್ಮೆ ನಿಮಗೆಲ್ರಿಗೂ ಸ್ವಾಗತ. ಕ್ಷಮೆ ಇರಲಿ, ಸ್ವಲ್ಪ ಲೇಟ್ ಆಯ್ತು. ಸಾರಿ, ನಿಮಗೆಲ್ಲ ಕಾಯಿಸಿದ್ದೇನೆ. ಸ್ವಲ್ಪ ಆಚೆ ಇದ್ದೆ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಹರೇ ಕೃಷ್ಣ. ಹಿಂದಿನ ಅಧ್ಯಾಯವನ್ನ ನಾವು ರೀಕ್ಯಾಪ್ ಮಾಡ್ಲಿಕ್ಕೆ ಹೋದಾಗ ಹೇಗೆ ನಮ್ಗೆ ನಾವಿರುವಂತಹದ್ದು ಇದು ಒಂದು ಟೆಂಪರರಿ, ಒಂದು ಇದು ಶಾಶ್ವತವಾದಂತಹದ್ದಲ್ಲ. ನಾವಿರುವಂತಹ ಈ ಐಹಿಕ ಪ್ರಪಂಚ ಅಥವಾ ಈ ಶರೀರ ಅನ್ನುವಂತಹದ್ದು ಸಹಿತ ಶಾಶ್ವತವಲ್ಲ. ಆತ್ಮಕ್ಕೆ ನಿಜವಾದ ಶಾಶ್ವತವಾದಂತಹ ಲೋಕ ಯಾವುದೋ ತದ್ದಾಮ ಪರಮಂ, ಭಗವಂತನ ಧಾಮ. ನಾವೆಲ್ಲ ಅಲ್ಲಿಗೆ ಹೋಗ್ಬೇಕಾದದ್ದು ಅನ್ನೋದನ್ನ ನಿನ್ನೆ ನಾವು ತಿಳ್ಕೊಂಡಿದ್ದು. ಭಗವಂತ ಹೇಳ್ತಾನೆ, ನನ್ನ ಧಾಮದಲ್ಲಿ ಯಾವುದೇ ವಿದ್ಯುತ್ ಶಕ್ತಿಗಳಿಲ್ಲ, ಸೂರ್ಯಚಂದ್ರರಿಲ್ಲ. ಅದು ಸ್ವಯಂ ಪ್ರಕಾಶಿತ ಭಗವಂತನ ಪ್ರಭೆಯಿಂದ ಬೆಳಗ್ತಾ ಇರುವಂತಹದ್ದು. ಸೊ ಎಲ್ಲಾ ಲೋಕಗಳನ್ನು ನಾನು ನೋಡ್ಕೊಳ್ತಾ ಇದ್ದೇನೆ ಹೇಳ್ತಾನೆ. ಅವನು ಎಲ್ಲಾ ಲೋಕಗಳನ್ನು ಅವನು ಪ್ರವೇಶಿಸ್ತಾನೆ. ಆಮೇಲೆ ಪರಮಾತ್ಮನಾಗಿ ಪ್ರತಿಯೊಂದು ಜೀವಿಯ ಹೃದಯವನ್ನ ಪ್ರವೇಶಿಸ್ತಾನೆ. ಅವನು ಚಂದ್ರನಾಗಿ ರಸವನ್ನ ತುಂಬುತ್ತಾನೆ ತರಕಾರಿಗಳಲ್ಲಿ. ಆಮೇಲೆ ಅವನು ಪಚನಾಗ್ನಿಯಾಗಿ ಅಲ್ವಾ, ಅವನು ನಮ್ಮ ಜಠರಾಗ್ನಿಯಾಗಿ ಆಹಾರಗಳನ್ನ ಜೀರ್ಣ ಮಾಡ್ತಾನೆ. ಪ್ರತಿಯೊಬ್ಬರ ಹೃದಯದಲ್ಲಿ ಅವನು ವಾಸಿಸಿರ್ತಾನೆ. ಸೊ ಇದು ಭಗವಂತ. ಆದ್ರಿಂದ ಭಗವಂತನಲ್ಲಿ ನಾವು ಶುದ್ಧ ಭಕ್ತಿಯನ್ನ ಮಾಡೋದರಿಂದ, ಅವನಲ್ಲಿ ಕೇಂದ್ರೀಕೃತರಾಗಿ ಅವನಿಗೆ ಶರಣಾಗತರಾಗೋದ್ರಿಂದ ನಾವು ಈ ಐಹಿಕ ಪ್ರಪಂಚದಿಂದ ಬಿಡುಗಡೆಯನ್ನು ಹೊಂದಬಹುದು ಅನ್ನೋದನ್ನ ಅವನು, ಅಂದ್ರೆ ಈ ಮೂರೂ ಗುಣಗಳು, ಈ ಐಹಿಕ ಪ್ರಪಂಚದ ಮೂರೂ ಗುಣಗಳಿಂದ ನಾವು ಬಿಡುಗಡೆಯನ್ನು ಪಡೆಯಬಹುದು ಅನ್ನೋದನ್ನ ಹೇಳ್ತಾನೆ. ಸೊ ಇವತ್ತು ಈ ನಮ್ಮಲ್ಲಿರುವಂತಹ ಈ ಅಸುರಿ ಶಕ್ತಿಗಳು, ಅದ್ರ ಬಗ್ಗೆ, ಅಥವಾ ಸುರ ಅಂದ್ರೆ ದೈವಿ ಪ್ರಕೃತಿ ಅಥವಾ ದೈವ ಅಂದ್ರೆ ಅಸುರಿ ಗುಣಗಳು ಅಥವಾ ದೈವಿ ಗುಣಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತಹದ್ದು. ಅಸುರಿ ಗುಣದಲ್ಲಿ ಏನಿದೆ, ಯಾವುದೆಲ್ಲ ಅಸುರಿ ಗುಣ, ಮತ್ತೆ ನಮ್ಮ ಆಯ್ಕೆಯನ್ನ ನಾವು ಹೇಗೆ ಮಾಡುವಂತಹದ್ದು, ಹೇಗೆ ನಾವು ಈ ಅಸುರಿ ಗುಣಗಳಿಂದ ಹೊರಗೆ ಬರುವಂತಹದ್ದು ಮತ್ತು ದೈವಿ ಗುಣಗಳನ್ನ ಪಡೆಯುವಂತಹದ್ದು, ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರ ಬಿಂದುಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಸಿದ್ಧಿರ್ ಜ್ಞಾನ ಯೋಗ ವ್ಯವಸ್ಥಿತಿ
ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಅಹಿಂಸಾ ಸತ್ಯಮಕ್ರೋಧಸ್ತ್ಯಾಗಃ ಶಾಂತಿರಪೈಶುನಂ ದಯಾ ಭೂತೇಷು ಲೋಲುಪ್ತ್ವಂ ಮಾರ್ದವಂ ಹ್ರೀರಚಾಪಲಂ ತೇಜಕ್ಷಮಾ ಧೃತಿಶ್ಚೌಚಂ ಮದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಮಭಿಜಾತಸ್ಯ ಭಾರತ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು: ಭರತ ವಂಶದವನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ಹುಡುಕುವುದರಲ್ಲಿ ವಿಮುಖತೆ, ಎಲ್ಲಾ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು. ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರಲ್ಲಿ ಇರುತ್ತವೆ. ಧನ್ಯವಾದ ಪ್ರಭು. ದೈವಿ ಸ್ವಭಾವ, ದೈವಿ ಗುಣಗಳು ಯಾವುದು ಅಂತ ಇಲ್ಲಿ ಅವನು ಹೇಳ್ತಾನೆ. ಈ ಶ್ಲೋಕದಲ್ಲಿ ಭಗವಂತ ನಮಗೆ ತಿಳಿಸ್ತಾ ಇದ್ದಾನೆ. ಇದಲ್ಲದೆ ಇರುವಂತದೆಲ್ಲ ಅಸುರಿ ಸ್ವಭಾವ ಆಗತ್ತೆ. ಅದರಿಂದ ಏನು? ಮೊದಲನೆಯದಾಗಿ ಅಭಯ. ಯಾವುದೇ ರೀತಿಯಾದಂತ ಭಯ ಇಲ್ಲ. ಯಾರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ ಅಥವಾ ಯಾರು ದೈವಿ ಸ್ವಭಾವವನ್ನು ಹೊಂದಿರ್ತಾರೆ ಅಂತವ್ರಲ್ಲಿ ಅಭಯ ಅನ್ನುವಂಥದ್ದು, ಭಯ ಇಲ್ಲದೆ ಇರುವಂತಹದ್ದು. ಯಾತಕ್ಕೆ ಭಯ? ಯಾಕೆಂದ್ರೆ ಆತ್ಮ ಭಗವಂತನಲ್ಲಿ ಸ್ಥಿರವಾಗಿರೋದ್ರಿಂದ ಅಲ್ಲಿ ಭಯ ಅನ್ನೋದು ಅಸ್ತಿತ್ವದ ಶುದ್ಧಿ. ನಾವಿರುವಲ್ಲಿ ಭಕ್ತರಾದವರಿಗೆ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಶುದ್ಧ ಭಕ್ತರಿಗೆ ಅವ್ರು ಏನೂ ಮಾಡ್ಬೇಕಂತಿಲ್ಲ. ಭಗವಂತ ಏನ್ ಹೇಳ್ತಾನೆ? ಮಾಧವೇಂದ್ರ ಪುರಿ ಅವರು 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಮಹಾತ್ಮರು ಯಾರು, ಮಹಾತ್ಮರು ಹೇಗಿರ್ತಾರೆ. ಮಹಾತ್ಮರಿಗೆ ಭಗವಂತ ಹೇಳ್ತಾನೆ, ನಾನೇ ಅಂದ್ರೆ ಅವರು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇರ್ತಾರೆ ಅನ್ನುವಂಥದ್ದು. ಅವರು ಆಹಾರದ ಬಗ್ಗೆ ಚಿಂತೆ ಮಾಡುವಂತಹದ್ದಿಲ್ಲ, ನಿದ್ರೆಯ ಬಗ್ಗೆ ಚಿಂತೆ ಮಾಡುವಂತಹದ್ದಿಲ್ಲ, ಮತ್ತೆ ಬೇರೆ ಯಾವುದೇ ರೀತಿಯಾಗಿ ಹಣದ ಬಗ್ಗೆ ಚಿಂತೆ ಮಾಡುವಂತಹದ್ದಿಲ್ಲ. ಸೊ ಪ್ರತಿಯೊಂದು ಅವರಿಗೆ ಭಗವಂತ ಕೊಡ್ತಾನೆ. ಅದರಿಂದ ನಾವು ಹೇಳಿದ ಮಾಧವೇಂದ್ರ ಪುರಿ ಅವರು ವೃಂದಾವನದಲ್ಲಿ ಹೀಗೆ ಮರದ ಕೆಳಗೆ ಕುಳಿತು ಭಗವಂತನ ಧ್ಯಾನವನ್ನು ಮಾಡ್ತಾರೆ. ಭಗವಂತನ ಅವರಿಗೆ ಪ್ರಸಾದವನ್ನ ತಂದು ಕೊಡ್ತಾ ಇದ್ನಂತೆ. ಅಂದೆ ಅವರಿಗೆ ಒಂದ್ಸಲ ಅದೇ ಮಾಧವೇಂದ್ರ ಪುರಿ ಎಲ್ಲಿ ಇದು ಒಡಿಸ್ಸಾನಲ್ಲಿ ಒಂದು ಖೀರ್ಚೋರ್ ಮಂದಿರ, ಖೀರ್ಚೋರ್ ಮಂದಿರ, ಭಗವಂತನ ಒಂದು ಖೀರ್ಚೋರ್ ಗೋಪಿನಾಥ್ ಮಂದಿರ ಅಂತ. ಅಂದ್ರೆ ಖೀರ್ ಅಂದ್ರೆ ಏನ್ ಹೇಳಿ? ಹಾಲು, ಪಾಯಸ. ಕ್ಷೀರ ಅಲ್ಲ, ಖೀರ್. ಖೀರ್ ಅಂದ್ರೆ ಹಿಂದಿನಲ್ಲಿ ಹೇಳ್ತಾರೆ ಖೀರ್ ಅಂದ್ರೆ ಈ ಪಾಯಸ ಅಂತ ಮಾಡ್ತೀವಲ್ಲ, ಪಾಯಸ. ಚೋರ್ ಅಂದ್ರೆ ಕಳ್ಳ. ಖೀರ್ ಚೋರ್ ಗೋಪಿನಾಥ ಮಂದಿರ. ಆ ಒಂದು ಗೋಪಿನಾಥ ಮಂದಿರ ಇದೆ. ಮಾಧವೇಂದ್ರ ಪ್ರಿಯವರು ಬರುತ್ತಾರೆ ಅಂತ ಗೊತ್ತಾದಾಗ ಅವರಿಗೋಸ್ಕರ ಅಂತ ಪ್ರಸಾದ ಅಂತ ಅಂದ್ರೆ ಎಲ್ಲ ತಗೊಂಡ್ಬಿಡ್ತಾರೆ ಅಂತ ಒಂದು ಪಾಯಸದ ಒಂದು ಕುಡಿಕೆಯನ್ನ ಭಗವಂತನೇ ಆ ಒಂದು ಆ ಮೂರ್ತಿ ಇದೆಯಲ್ಲ, ಆ ಮೂರ್ತಿಯ ಹಿಂದ್ಗಡೆ ಅಡಗಿಸಿಟ್ಟಿರುವಂತಹದ್ದು. ಮತ್ತು ಅವ್ರು ಬಂದಾಗ ಅವ್ರಿಗೆ ಹೇಳಿ, ಇಲ್ಲಿ ನಿನಗೋಸ್ಕರ ಪ್ರಸಾದ ಇದೆ ತಗೋ ಅಂತ. ಅಂದ್ರೆ ಅದು ಒಂಥರ ಅಶರೀರವಾಣಿ ತರ. ಆ ರೀತಿಯಾಗಿ ಅವರು ಒಂದು ದಿವ್ಯ ವಾಣಿಯನ್ನ ಕೇಳಿಸ್ಕೊಂಡು ಅಲ್ಲಿ ಹೋಗಿ ಪ್ರಸಾದವನ್ನ ತೆಗೆದುಕೊಳ್ತಾರೆ. ಅವರು ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನ ಅವನು ದಯಪಾಲಿಸ್ತಾನೆ, ಅವನು ಕೊಡ್ತಾನೆ. ಅದರಿಂದ ಅಸ್ತಿತ್ವದ ಶುದ್ಧಿ, ದಿವ್ಯ ಜ್ಞಾನ, ಅವ್ರು ಏನು ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ದಾನ, ಆತ್ಮ ಸಂಯಮ, ಯಜ್ಞ, ವೇದಾಧ್ಯಯನ, ಇವರ ದಾನ ಅಂದ್ರೆ ಯಾರು ಗೃಹಸ್ಥಾಶ್ರಮದಲ್ಲಿ ಇರ್ತಾರೆ. ಈ ನಮ್ಮ ಬೇರೆ ಈ 4 ಆಶ್ರಮಗಳು, ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತೆ ಸನ್ಯಾಸಾಶ್ರಮ ಅನ್ನುವಂತಹದ್ದು ಈ ಕಲಿಯುಗದಲ್ಲಿ ನಮಗೆ ಹೇಳಿರುವಂತಹದ್ದು ಈ 4 ಆಶ್ರಮಗಳು. ಸೊ ಪ್ರತಿಯೊಂದನ್ನು ಆಶ್ರಮ ಅಂತಾನೆ ಕರೀತಾರೆ. ಯಾಕೆ ನೋಡಿ, ಗೃಹಸ್ಥಾಶ್ರಮನೂ ಸಹಿತ ಮದುವೆ ಮಾಡಿಕೊಂಡು ಗೃಹಸ್ಥನಾದವನಿಗೆ ಪತ್ನಿ ಸಮೇತನಾಗಿ ಯಾರು ಅಂದ್ರೆ ಮದುವೆ ಮಾಡಿಕೊಂಡಿರುವಂತವನು ಗೃಹಸ್ಥನು, ಅವನಿಗೆ ಈ ದಾನ ಮಾಡುವಂತಹದ್ದು, ಯಜ್ಞ ಮಾಡುವಂತಹದ್ದೆಲ್ಲ ಇದೆ. ಆದ್ರೆ ಈ ಬ್ರಹ್ಮಚರ್ಯದಲ್ಲಿರುವವರು ಎಲ್ಲವನ್ನ ಬೇಡಿ, ಅವರು ಅಂದ್ರೆ ಸಿಂಗಲ್ ಆಗಿರುವಂಥವ್ರು, ಮದುವೆ ಆಗದೆ ಇರುವಂಥವ್ರು, ಜ್ಞಾನ ಅಂದ್ರೆ ದೀಕ್ಷೆಯನ್ನು ತೆಗೆದುಕೊಂಡಿರುವಂಥವ್ರು, ಮತ್ತು ಅವರು ದಿವ್ಯ ಜ್ಞಾನವನ್ನ ಬೆಳೆಸ್ಕೊಳ್ಳುವಂಥವ್ರು. ಸೊ ಈ ಜ್ಞಾನ ಬೆಳೆಸ್ಕೊಳ್ಳುವಂಥದ್ದು ಎಲ್ರಿಗೂ, ಆದರೆ ಎಸ್ಪೆಷಲಿ ದಾನ ಅನ್ನುವಂಥದ್ದು ಅಥವಾ ಯಜ್ಞ ಮಾಡುವಂತಹದ್ದು ಗೃಹಸ್ಥನಿಗೆ ಐತೆ. ತಪಸ್ಸಿನ ಬಗ್ಗೆ ಹೇಳಿದ್ರೆ ಈಗ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡ್ಲಿಕ್ಕಿದ್ದೇವೆ. ಏನ್ ತಪಸ್ಸು, ಯಾವ್ಯಾವ ರೀತಿಯ ತಪಸ್ಸು, ಮಾತಿನ ತಪಸ್ಸು ಇರ್ಬೋದು,
ಅಲ್ವಾ? ಹಲವಾರು ಆ ರೀತಿ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ತಿಳ್ಕೊಂಡು ಮುಂದಿನ ಸರಳತೆ, ಸಿಂಪಲ್ ಆಗಿರುವಂತಹದ್ದು, ಹಿಂಸೆ ಮಾಡದೇ ಇರುವಂತಹದ್ದು, ಸತ್ಯವನ್ನ ಹೇಳುವಂತಹದ್ದು, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ ಮಾಡುವಂತಹದ್ದು. ತ್ಯಾಗ ಅನ್ನೋದು ಎಲ್ಲ ಕಡೆ ಬರುವಂತಹದ್ದು. ಯಾವುದೇ ರೀತಿಯಾದಂತಹ ಐಹಿಕ ಬಂಧನಗಳಿಗೆ ಅಂಟಿಕೊಳ್ಳದೆ ಇರುವಂತಹದ್ದೇ ಮಹಾದೊಡ್ಡ ತ್ಯಾಗ. ಕರ್ಮ ಫಲಗಳಿಗೆ ಅಂಟಿಕೊಳ್ಳದೆ ಇರುವಂತಹದ್ದೇ ತ್ಯಾಗ. ಅದನ್ನ ಬಿಟ್ಬಿಡುವಂತಹದ್ದು, ಭಗವಂತನಿಗೋಸ್ಕರ ಆ ಫಲಗಳನ್ನ. ಶಾಂತವಾಗಿರುವಂತಹದ್ದು, ತಪ್ಪು ಬೇರೆಯವ್ರ ಮೇಲೆ ಅವ್ರ ತಪ್ಪು ಅಂತ ಇಲ್ಲ, ಎಲ್ಲವೂ ಕ್ಷಮೆಯೇ ಆಗಿರುವಂತಹದ್ದು. ಎಲ್ಲಾ ಜೀವಿಗಳಲ್ಲಿ ದಯೆ. ಯಾಕೆಂದ್ರೆ ಜೀವಿಯ ಶರೀರ ಬೇರೆ ಇರಬಹುದು, ಆದ್ರೆ ಅಲ್ಲಿರುವಂತಹ ಜೀವಿ ಒಂದೇ. ಆ ಜೀವಿಯ ಸ್ವರೂಪ ಏನು? ಆತ್ಮನ ಸ್ವರೂಪ, ಭಗವಂತನ ಸ್ವರೂಪ ಯೋಗ. ಅದೇ ರೀತಿಯಾಗಿ ಸತ್ ಚಿತ್ ಆನಂದ. ಅದರಿಂದ ಎಲ್ಲ ತಪ್ಪು ಹುಡುಕುವಂತಹದ್ದು, ಎಲ್ಲ ಜೀವಿಗಳಲ್ಲಿ ದಯೆ ಇರುವಂತಹದ್ದು, ಯಾವುದೇ ರೀತಿಯಾದಂತಹ ದುರಾಸೆ ಇರಬಾರ್ದು. ಭಗವಂತನ ಕುರಿತಾಗಿ ಆಸೆ ಇಟ್ಕೊಳ್ಬೇಕು. ಭಗವಂತನ ಸೇವೆ ಮಾಡ್ತೀನಿ ತಾನು ಅನ್ನುವಂಥದ್ದು. ಎಲ್ಲ ನಮ್ಮ ಇಡೀ ಶರೀರ ಭಗವಂತನ ಕುರಿತಾಗಿ ಅದನ್ನು ತೊಡಗಿಸಬಹುದು. ಆದರೆ ಬೇರೆ ಆಸೆಗಳಿದೆ, ಅದು ದುರಾಸೆ. ಕರ್ಮಫಲಗಳ ಆಸೆ ದುರಾಸೆ. ತೇಜಸ್ಸು, ಮೃದು ಸ್ವಭಾವ, ಸಾಫ್ಟ್ ನೇಚರ್ಡ್ ಆಗಿರ್ತಾರೆ, ನಮ್ರತೆ ಇರುತ್ತೆ, ದೃಢ ಸಂಕಲ್ಪ. ಭಕ್ತಿಯಲ್ಲಿ 2ನೇ ಅಧ್ಯಾಯದಲ್ಲೇ ಭಗವಂತ ಹೇಳಿದ್ದಾನೆ, ಭಕ್ತಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನು ಮಾಡುವುದರಿಂದ ಸಹಿತ ನಾವು ಬಹಳ ಭಯದಿಂದ ಅಥವಾ ಬಹಳ ಗಂಡಾಂತರದಿಂದ ನಾವು ಪಾರಾಗ್ತೇವೆ. ಅದರಿಂದ ಭಕ್ತಿಯಲ್ಲಿ ನಿರ್ಣಯ ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಆಸ್ಪದವಾಗೋದಿಲ್ಲ. ಅದು ಗೌರವಕ್ಕೆ, ನನಗೆ ಯಾರಾದ್ರೂ ಗೌರವ ಕೊಡಬೇಕು, ಅದು ಯಾವುದೇ ಒಂದು ಆಸೆ ಇಲ್ಲದೆ ನಿಷ್ಕಾಮ ಕರ್ಮವನ್ನ ನಾವು ಮಾಡಬೇಕು. ಸೊ ಇದು ದೈವಿ ಸ್ವಭಾವ ಅಂತ ಹೇಳ್ತಾನೆ. ಅಂತವರು ಪುಣ್ಯಶೀಲರಲ್ಲಿ ಅಥವಾ ಮಹಾತ್ಮರಲ್ಲಿ ಅದಿರತ್ತೆ ಎನ್ನುವಂತಹದ್ದು. ಸೊ ಈಗ ನಾವು ಅಸುರಿ ಸ್ವಭಾವದ ಬಗ್ಗೆ ಹೇಳ್ಕೊಳ್ಳೋಣ. ದಂಭೋ ದರ್ಪೋಭಿಮಾನಶ್ಚ ಕ್ರೋಧ ಪಾರುಷ್ಯಮೇವ ಚ ಅಜ್ಞಾನಂ ಜಾತಸ್ಯ ವಾರ್ಥ ಸಂಪದಮಾಸುರೀಂ. ಶಂಕರ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಾರ್ಥನೆ, ಜಂಬ, ದರ್ಪ, ಅಭಿಮಾನ, ಕ್ರೋಧ, ಕ್ರೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು. ಧನ್ಯವಾದ ಪ್ರಭುಜಿ. ಸೊ ಇದು ಆಬ್ವಿಯಸ್ ಅಲ್ವಾ? ನಾವ್ಯಾರು ಇದರಲ್ಲಿ ಏನಾದ್ರೂ ಡಿಸ್ಪ್ಯೂಟ್ ಇದೆಯಾ? ನಿಮ್ಮಲ್ಲಿ ಯಾರಿಗಾದ್ರೂ ಕ್ವಶನ್ ಇದೆಯಾ? ಯಾಕೆ ಇದು ದರ್ಪ, ಜಂಬ ಪಡೋದು ಒಳ್ಳೇದಲ್ಲ ಅಲ್ವಾ? ಅದು ಒಂಥರ ರಾಕ್ಷಸಿ ಸ್ವಭಾವ. ದರ್ಪ, ಸೊಕ್ಕು ತೋರಿಸುವಂತಹದ್ದು. ಅದು ನಾನೇ ಗ್ರೇಟ್. ಜಂಬ ಅಂದ್ರೆ ಏನು? ಜಂಬ ಕೊಚ್ಕೊಳ್ಳೋದು ಅಲ್ವಾ? ನಾನು ಏನೇ ಇದೆಯೋ ಇಲ್ಲೋ, ನಾನೇ ಅದ್ ಮಾಡಿದ್ದು, ನಾನೇ ಅವನು, ನಾನೇ ಇವನು ಅಂತ. ಆ ರೀತಿಯಾದಂತಹ ಜಂಬ ಅಂದ್ರೆ ಸುಳ್ಳು ಅಹಂಕಾರ, ಜಂಬ ಅನ್ನುವಂತಹದ್ದು. ಅದಿರು ದರ್ಪ, ಸೊಕ್ಕು ತೋರಿಸುವಂತ, ನಾನೇ ಅಂದ್ರೆ ನನ್ನ ಶಕ್ತಿಯನ್ನು ಬಿಟ್ಟು ಬೇರೆ ಯಾರು. ಆ ರೀತಿಯಾಗಿ ಅಭಿಮಾನ ಅಂದ್ರೆ ಅದು ಮತ್ತು ಹಾಗೆ ನಾನೇ ಎಲ್ಲಾ ನನ್ನಿಂದೆ ಆಗಿರುವಂತಹದ್ದು ಅನ್ನುವಂಥದ್ದನ್ನ ಹೇಳ್ಕೊಳ್ಳುವಂತಹದ್ದು. ಕ್ರೋಧ, ಕೋಪ ಬರುವಂತಹದ್ದು. ಕ್ರೌರ್ಯ ಮತ್ತೆ ಅಜ್ಞಾನ, ಜ್ಞಾನದ ಬಗ್ಗೆ ಅಜ್ಞಾನ, ಕತ್ತಲೆ ಅನ್ನುವಂತಹದ್ದು. ಈ ಗುಣಗಳು ರಾಕ್ಷಸಿ ಸ್ವಭಾವಕ್ಕೆ ಸೇರಿದವು ಅನ್ನೋದನ್ನ ಹೇಳ್ತಾನೆ ಭಗವಂತ. ದೈವಿ ಸಂಪದಿ ಮೋಕ್ಷಾಯ ನಿಬಂಧಾಯಾಸುರೀಮತ ಮಾ ಶುಚಃ ಸಂಪದಂ ದೈವೀಂ ಅಭಿಜಾತೋಸಿ ಪಾಂಡವ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ದೈವಿ ಗುಣಗಳ ಮುಕ್ತಿಗೆ ಸಾಧನವಾಗುತ್ತವೆ, ಅಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತವೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೇ. ಹರೇ ಕೃಷ್ಣ. ನಮ್ಮಲ್ಲಿ ಅಸುರಿ ಗುಣಗಳಿದ್ರೆ ಏನಾಗತ್ತೆ? ಅದು ಬಂಧನಕ್ಕೆ ಒಳಗಾಗತ್ತೆ. ಯಾಕೆಂದ್ರೆ ನಾವೇನಾದ್ರೂ ತಪ್ಪು ಮಾಡಿದ್ರೆ ಪೊಲೀಸರು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಅದರಿಂದ ಇಲ್ಲಿ ಭಗವಂತನ ಐಹಿಕ ಪ್ರಕೃತಿಯ ಗುಣಗಳೇ ಅಥವಾ ಅವನ ನಿಯಮಗಳೇ ಪೊಲೀಸ್. ಆದ್ರಿಂದ ಅವ್ರೇನ್ ಮಾಡತ್ತೆ? ನಮ್ಮನ್ನ ಅಂತಹ ಗುಣಗಳಿದ್ದಾಗ ಅವು ನಮ್ಮನ್ನ ಬಂಧಿಸುತ್ತವೆ. ಬಂಧಿಸುವುದಂದ್ರೆ ಏನು? ಐಹಿಕ ಪ್ರಪಂಚದಲ್ಲಿಯೇ ನಾವಿರುವಂತೆ ನಮಗೆ ಮೋಕ್ಷ ಅಥವಾ ಭಗವತ್ ಪ್ರಾಪ್ತಿ ಅನ್ನೋದು ಅದರಿಂದ ಆಗೋದಿಲ್ಲ. ಅದರಿಂದ ಅವರು ಮತ್ತೆ ಬ್ರಹ್ಮಾಂಡೇ ಭ್ರಮಿತೋ ಕೋನಃ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಭ್ರಮಿತರಾಗಿ ತಿರುಗಾಡ್ತಾ ಇರುವಂತಹದ್ದು. ಅದರಿಂದ ಈ ದೈವಿ ಗುಣ ನಮ್ಮಲ್ಲಿದ್ರೆ ಏನು ಮೊದಲನೇ ಶ್ಲೋಕದಲ್ಲಿ ನಾವೇನ್ ತಳ್ಕೊಂಡ್ರೆ, ಆ ದೈವಿ ಗುಣ ನಮ್ಮಲ್ಲಿದ್ರೆ ನಾವು ಮುಕ್ತಿಯನ್ನ ಪಡೆಯಲಿಕ್ಕೆ ಅದು ನಮಗೆ ಸಾಧನವಾಗುತ್ತೆ ಅನ್ನುವಂತಹದ್ದು.
ಯಾಕಂದ್ರೆ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯ. ಅರ್ಜುನ ಹುಟ್ಟಿದ್ದೇ ಹಾಗೆ. ಅರ್ಜುನ ಅಷ್ಟೇ ಅಲ್ಲ, ಪಾಂಡವರೆಲ್ಲರೂ ಅವರೆಲ್ಲ ವ್ಯಾಸರಿಂದ ಪಡೆದಂತಹ ಒಂದು ಮಂತ್ರದಿಂದ, ಕುಂತಿದೇವಿ ಮತ್ತೆ ಮಾದ್ರಿ ಅಲ್ವಾ, ಕುಂತಿ ಮಾದ್ರಿಗೆ ಮಂತ್ರ. ನಕುಲ ಸಹದೇವರು ಮಾದ್ರಿಯ ಪುತ್ರರು. ಕುಂತಿಗೆ 3 ಜನ. ಯಾರ್ಯಾರು? ಧರ್ಮರಾಯ, ಭೀಮ, ಅರ್ಜುನ. ಭೀಮ, ಅರ್ಜುನ. ಸೊ ಅವರೆಲ್ಲ ದೈವಿ ಪ್ರಕೃತಿಯೊಂದಿಗೆ ಹುಟ್ಟಿರುವಂತವರು. ಅದನ್ನ ಅವನು ಹೇಳ್ತಾ ಇದ್ದಾನೆ, ನೀನು ಶೋಕಿಸ್ಬೇಡ, ನೀನು ದೈವಿ, ನೀನೇನು ಏನಪ್ಪ ನನ್ನ ಹತ್ರ ಯಾವ ಗುಣ ಇದೆ ಅಂತ ನೀನು ಶೋಕ ಪಡಬೇಡ, ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೀಯೆ. ಆದ್ರಿಂದಲೇ ನಾವು 3 ಗುಣಗಳನ್ನ, ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿ ನಾವು 3 ಗುಣಗಳನ್ನು ನೋಡಿದ್ವಿ. ಧೃತರಾಷ್ಟ್ರನ ತಮೋಗುಣ, ದುರ್ಯೋಧನ ರಜೋಗುಣ, ಅರ್ಜುನನ ಸತ್ವಗುಣ. ಸತ್ವಗುಣ. ಯಾಕೆಂದ್ರೆ ಅವನು ಈ ಶಾಸ್ತ್ರಗಳನ್ನ ತಿಳ್ಕೊಂಡು ಭಗವಂತನ ಗುರುವಾಗಿ ಸ್ವೀಕರಿಸಿ ಅವನ ಹತ್ರ ಪ್ರಶ್ನೆ ಮಾಡಿ ಮಾಡಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ ಪ್ರತಿಯೊಂದನ್ನು. ಅದರಿಂದ ಅವನು ಹೇಳ್ತಾನೆ, ನೀನು ದೈವಿ ಸಂಪತ್ತಿನೊಡನೆ ಹುಟ್ಟಿದ್ದೆ, ನೀನು ಶೋಕಿಸಬೇಡ ಅಂತ ಭಗವಂತ ಅವನಿಗೆ ಹೇಳ್ತಾ ಇದ್ದಾನೆ. ದ್ವೈಭೂತ ಸರ್ಗ ಲೋಕೇಸ್ಮಿನ್ ದೈವ ಆಸುರೈವ ಚ ದೇವೋ ವಿಸ್ತರಶಃ ಪ್ರೋಕ್ತಂ ಆಸುರಂ ಪಾರ್ಥಮೇ ಶೃಣು. ವಿಜಯ ಆನಂದ್ ಪ್ರಭುಜಿ, ಹರೇ ಕೃಷ್ಣ. ಹಾ, ಪ್ರಭಾವತಿ ಮಾತಾಜಿ ಓದ್ತೀರಾ? ಓದಿ. ಆಮೇಲೆ ನೆಕ್ಸ್ಟ್ ಪ್ರಭುಜಿ ಓದಿ. ಪ್ರಾರ್ಥನೆ. ಜಗತ್ತಿನಲ್ಲಿ ಸೃಷ್ಟಿಯಾಗುವುದರಲ್ಲಿ 2 ವಿಧಗಳು ಇವೆ. ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣಗಳನ್ನು ಕೇಳು. ಹರೇ ಶ್ರೀನಿವಾಸ. ಸೊ ಭಗವಂತ ಹೇಳ್ತಾ ಇದ್ದಾನೆ, ಈ ಸೃಷ್ಟಿಯಲ್ಲಿ 2 ಗುಣಗಳಿದ್ದಾವೆ. ದೈವಿ ಮತ್ತೆ ಆಸುರ ಗುಣಗಳು ಈ ಸೃಷ್ಟಿಯಲ್ಲೇ ಇದ್ದಾವೆ. ಆದ್ರೆ ಒಂದು ದೈವಿ ವರ್ಗ, ಇನ್ನೊಂದು ಆಸುರಿ ವರ್ಗ ಅಂತಾನೆ ಇದೆ ಅಂತ ಅಲ್ವಾ. ಹೇಗೆ ನಾವು ಸತ್ಯಯುಗದಲ್ಲಿ ಅಸುರರು ಬೇರೆ ಲೋಕಗಳಲ್ಲಿದ್ರೆ, ತ್ರೇತಾಯುಗದಲ್ಲಿ ಅವರು ಒಂದೇ ಲೋಕದಲ್ಲಿ ಬೇರೆ ಬೇರೆ ಜಾಗ, ಅವ್ರಿಗೆ ಭೂಮಿ ಅಂದ್ರೆ ಭೂಲೋಕದಲ್ಲೇ ಇದ್ರೆ ಸಹಿತ ಅವ್ರು ಬೇರೆ ಜಾಗದಲ್ಲಿ ಇರುವಂತದ್ದು. ಆತರ ಉದಾಹರಣೆಗೆ ತ್ರೇತಾಯುಗದಲ್ಲಿ ನಾವು ನೋಡ್ಬೋದು, ರಾಮನ ಅವತಾರದಲ್ಲಿ ರಾವಣ ಎಲ್ಲಿದ್ದ, ರಾಮ ಎಲ್ಲಿದ್ದ ಅನ್ನುವಂಥದ್ದು. ಆದ್ರೆ ನಾವು ನೆಕ್ಸ್ಟ್ ದ್ವಾಪರಾಯುಗಕ್ಕೆ ಬಂದಾಗ ಈ ದೈವಿ ಮತ್ತೆ ಅಸುರಿ ಸ್ವಭಾವವನ್ನ ಒಂದೇ ಕುಟುಂಬದಲ್ಲಿ ಕಾಣ್ತೇವೆ. ಉದಾಹರಣೆಗೆ ಕುರುವಂಶಜರಲ್ಲಿ, ಪಾಂಡವರಲ್ಲಿ ಮತ್ತೆ ಕೌರವರಲ್ಲಿ ಒಂದೇ ಕುಟುಂಬದಲ್ಲಿ. ಆದ್ರೆ ಈಗ ಕಲಿಯುಗದಲ್ಲಿ ಹಾಗಲ್ಲ. ಈ ದೈವಿ ಮತ್ತೆ ಅಸುರಿ ಸ್ವಭಾವ 2 ಒಂದೇ ಶರೀರದಲ್ಲಿ ನಮ್ಮಲ್ಲಿಯೇ ಇದೆ ಅದು. ಆದ್ರಿಂದ ನಮ್ಮಲ್ಲಿರುವಂತಹ ದೈವಿ ಸ್ವಭಾವವನ್ನು ಜಾಗೃತಗೊಳಿಸಿ ನಾವು ನಮ್ಮಲ್ಲಿರುವಂತಹ ಅಸುರಿ ಸ್ವಭಾವವನ್ನು ಹೊಡೆದೋಡಿಸ್ಕೊಳ್ಬೇಕು ಅನ್ನುವಂಥದ್ದು. ಆ ರೀತಿಯಾದಂತಹ ಸ್ವಭಾವ ನಮ್ಮಲ್ಲಿಯೇ ಇದೆ. ದೈವಿ ಗುಣಗಳನ್ನು ಈಗಾಗಲೇ ಅವನು ಹೇಳ್ತಾನೆ, ಈಗ ಅಸುರಿ ಗುಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಕೇಳು ಅನ್ನುವಂಥದ್ದನ್ನ ಹೇಳ್ತಾನೆ. ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರಾಹ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ವಿಜಯ್ ಪ್ರಭುಜಿ, ವಿಜಯಾನಂದ್ ಪ್ರಭುಜಿ ಇದ್ದೀರಾ? ಇಲ್ಲವಾ? ನೆಕ್ಸ್ಟ್ ಬೇರೆ. ಓಕೆ, ನೆಕ್ಸ್ಟ್ ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಅಸುರಿ ಪ್ರಕೃತಿಯವರಿಗೆ ಏನು ಮಾಡಬೇಕು, ಏನು ಮಾಡಬಾರದು ಎಂದು ತಿಳಿಯದು. ಅವರಲ್ಲಿ ಶುಚಿತ್ವವಿಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ಸೊ ಇದು ಅಸುರಿ ಪ್ರಕೃತಿಯವರಿಗೆ ನಾವೇನ್ ಮಾಡ್ಬೇಕು, ಏನ್ ಮಾಡಬಾರದು ಅನ್ನೋದು ಗೊತ್ತಿಲ್ಲ. ಅವ್ರು ತಿಳ್ಕೊಳ್ತಾರೆ 4 ದಿನಕ ಜಿಂದಗಿ, ಆಮೇಲೆ ಏನಿಲ್ಲ, ಈ ಜಿಂದಗಿ ಬರೀ 4 ದಿವಸ ಫುಲ್ ಎಂಜಾಯ್ ಮಾಡೋಣ ಅಂತ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ನಮ್ದು ಜಿಂದಗಿ ಬಹಳ ದೊಡ್ಡದಿದೆ, ಶರೀರ ಮಾತ್ರ ಚೇಂಜ್ ಆಗತ್ತೆ ಅನ್ನೋದನ್ನ ಹೇಳುತ್ತೆ. ಆದ್ರೆ ಅದನ್ನ ಅವರು ತಿಳ್ಕೊಂಡಿರೋದಿಲ್ಲ, ಅಂತ ಜ್ಞಾನ ಅವ್ರ ಹತ್ರ ಇರೋದಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಅವರಲ್ಲಿ ಶುಚಿತ್ವ, ಸನ್ನಡತೆ ಅನ್ನೋದು ಇರುವುದಿಲ್ಲ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹೂರನೀಶ್ವರಂ ಅಪರಸ್ಪರ ಸಂಭೂತಂ
ಕಿಮನ್ಯತ್ ಕಾಮಹೈತುಕಂ. ಶಂಕರ್ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸುವ ದೇವರಿಲ್ಲ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದ್ದು ಮತ್ತು ಕಾಮವಲ್ಲದೆ ಬೇರೇನೂ ಕಾರಣವಿಲ್ಲ ಎಂದು ಅವರು ಹೇಳುತ್ತಾರೆ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಕಾಮ ಅಂದ್ರೆ ಏನು? ಆಸೆ. ಆಸೆ. ಫಲಾಪೇಕ್ಷೆ, ಫಲಾಪೇಕ್ಷೆ, ಕರ್ಮ ಫಲಾಪೇಕ್ಷೆ, ಇಂದ್ರಿಯ ತೃಪ್ತಿ. ಓಕೆ, ಆಸೆ ನಾವು ಏನೇನೋ ಹೇಳ್ಬೋದು, ಆದರೆ ಫಲಾಪೇಕ್ಷಿತ ಕರ್ಮ ಮಾಡುವಂಥದ್ದು ಅಥವಾ ಇಂದ್ರಿಯ ತೃಪ್ತಿ, ಅದನ್ನು ನಾವು ಕಾಮ ಅಂತ ಕರೆಯುವಂಥದ್ದು. ಓಕೆ, ಈ ಕಾಮ ಈ ಜಗತ್ತೆಲ್ಲ ಅದಕ್ಕೆ ಇರೋದಂಥದ್ದು ಅಂತ ಅವ್ರು ಹೇಳುವಂಥದ್ದೇನು, ಇದು ಏನು ಸತ್ಯ ಅಂದ್ರೆ ಈ ಜಗತ್ತು ಸತ್ಯವಾದಂತಹದ್ದಲ್ಲ, ಇದಕ್ಕೆ ಯಾವುದು ಆಧಾರ ಇಲ್ಲ, ಅಂದ್ರೆ ಯಾವುದು ಭಗವಂತ ಏನು ಇಲ್ಲ ಅಂತ ಆ ರೀತಿಯಾಗಿ ಅವ್ರು ಹೇಳ್ಕೊಳ್ಳುವಂಥದ್ದು. ಅಂದ್ರೆ ಇಲ್ಲಿ ಏನಿದ್ರು ಏನ್ ಬೇಕಾದ್ರೂ ಈಗ ಮಾಡ್ಕೊಂಡ್ಬಿಡು, ಇದು ಒಂದೇ ಜೀವನ ಇರೋದು, ಆಮೇಲೆ ಏನಿಲ್ಲ ಅಂತ ಅವ್ರು ತಿಳ್ಕೊಳ್ತಾರೆ. ಇಲ್ಲಿ ಇರುವುದೇ ಎಲ್ಲ ಕಾಮ, ಅಂದ್ರೆ ಫಲಾಪೇಕ್ಷಿತ ಕರ್ಮ ಮಾಡೋದೇ ಇಲ್ಲಿ ನಾವು ಮಾಡಬೇಕು ಅನ್ನುವಂಥದ್ದನ್ನು ಅವರು ಬಲವಾಗಿ ನಂಬಿರ್ತಾರೆ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸಿ ಸ್ವಭಾವದವರು ನಷ್ಟಾತ್ಮರು. ಅವರಿಗೆ ಬುದ್ಧಿ ಇಲ್ಲ. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನು ಮಾಡುತ್ತಾರೆ. ಹರೇ ಕೃಷ್ಣ. ಈ ಕಾಮ್ಯ ಕರ್ಮಗಳನ್ನ ಮಾಡುವಂತಹ ಅಥವಾ ಅಸುರಿ ಸ್ವಭಾವದವರು, ಇವರು ಏನ್ ಮಾಡ್ತಾರೆ ಅಂದ್ರೆ, ರಾಕ್ಷಸಿ ಸ್ವಭಾವದವರು, ಅವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾನೆ ಭಗವಂತ. ಬುದ್ಧಿ ಅಂದ್ರೆ ಏನು? ಬುದ್ಧಿಯನ್ನ ಅವರು ಭಗವಂತನಲ್ಲಿ ಇಟ್ಟಿಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ? ತಾನೇ ಈ ಜಗತ್ತಿನ ಕಿಂಗ್ ಅನ್ನುವ ತರ ಬದುಕೊಂಡು ಇಲ್ಲದ ಸಲ್ಲದ ಕೆಲಸಗಳನ್ನ ಮಾಡ್ತಾರೆ. ಈಗ ನೀವು ಪ್ರಪಂಚವನ್ನ ಕೆಲವೊಂದ್ ಕಡೆ ನೋಡ್ಬೋದು. ಒಣ ಪ್ರತಿಷ್ಠೆ, ಜಂಬ ಅಲ್ವಾ? ಒಣ ಪ್ರತಿಷ್ಠೆ ಅಂದ್ರೇನು? ಅಹಂಕಾರನೇ ಒಂದ್ ಲೆಕ್ಕದಲ್ಲಿ. ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ ಜಗತ್ತನ್ನೇ ನಾಶ ಮಾಡ್ಲಿಕ್ಕೆ ಅವರು ಹೊರಟಾಗಿದೆ, ಮಾಡ್ತಾ ಇದ್ದಾರೆ ಸಹಿತ. ಇವಾಗಲೂ ನೀವು ಅದನ್ನ ನೋಡ್ಬೋದು. ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರ ಕರ್ಮಗಳನ್ನ ಅವರು ಮಾಡ್ತಾರೆ, ಅಸುರಿ ಸ್ವಭಾವದವರು. ಈ ಅಸುರಿ ಸ್ವಭಾವದವರು, ಅಸುರರ ಬಗ್ಗೆ ನಾವು ಹಲವಾರು ಕಥೆಗಳನ್ನ ಪುರಾಣಗಳಲ್ಲಿ ಕೇಳುತ್ತೆ. ಅವ್ರೇನ್ ಮಾಡ್ತಾ ಇದ್ರು ಅಲ್ವಾ? ಅವರು ಎಲ್ಲಾ ಲೋಕಗಳಲ್ಲಿ ಹೋಗಿ ವಿಧ್ವಂಸಕ ಕೃತ್ಯಗಳನ್ನ ಮಾಡ್ತಾ ಇದ್ರು. ಈಗ ಕೆಲವರು ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾವು ಭೂಮಿ ಮೇಲೂ ನೋಡ್ಬಹುದು, ಬೇರೆ ಬೇರೆ ಕಡೆಗಳಿಂದ ವಿಧ್ವಂಸಕ ಕೃತ್ಯವನ್ನ ಹೇಗ್ ಮಾಡ್ತಾ ಇದ್ದಾರೆ ಒಣ ಪ್ರತಿಷ್ಠೆಗೋಸ್ಕರ. ರಷ್ಯಾ ಉಕ್ರೇನ್ ವಾರ್ ನೋಡ್ಬೋದು ಸದ್ಯಕ್ಕೆ, ಅಥವಾ ಬೇರೆ ಕಾನ್ಫ್ಲಿಕ್ಟ್. ಇವಾಗ ಸದ್ಯ ಇಸ್ರೇಲ್ ಇವಾಗ ಇಸ್ರೇಲ್ ಒಣ ಪ್ರತಿಷ್ಠೆ ನಡೀತಾ ಇದೆ. ಅಲ್ಲಿ ಅಸುರಿ ಸ್ವಭಾವ ಇರುತ್ತೆ ಅಲ್ವಾ? ಸೊ ಈ ತರ ಆಗ್ತಾ ಇದೆ. ಯಾಕೆಂದ್ರೆ ಅವರೆಲ್ಲ ತಮ್ಮ ಇದನ್ನ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಅಲ್ಲಿ ತಾನೇ ಜಗತ್ತಿನ ಒಡೆಯ ಅನ್ನೋದು. ಆ ಒಂದು ಒಣ ಪ್ರತಿಷ್ಠೆಯಲ್ಲಿ ಈ ರೀತಿಯಾಗಿ ಅವರು ವಿಧ್ವಂಸಕ ಕೃತ್ಯಗಳನ್ನ, ಉಗ್ರ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನ ಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಶಚಿವ್ರತಾಃ. ಹರೇ ಕೃಷ್ಣ. ಯಾರು ಓದ್ತೀರಿ? ಪ್ರಭುಜಿ. ಓದಿ ಪ್ರಭುಜಿ. ತೃಪ್ತಿಯೇ ಆಗದ ಕಾಮವನ್ನು ಆಶ್ರಯಿಸಿ ದಂಭ ಮತ್ತು ಒಣ ಪ್ರತಿಷ್ಠೆಗಳ ಉನ್ಮಾದದಲ್ಲಿ ಮೈಮರೆತು ಅಸುರಿ ಸ್ವಭಾವದವರು ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತಾಗಿ ಸದಾ ಅಶುಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಧನ್ಯವಾದ ಪ್ರಭುಜಿ. ತೃಪ್ತಿಯೇ ಆಗದ ಕಾಮ. ಈ ಐಹಿಕ ಪ್ರಪಂಚದಲ್ಲಿ ಈ ಒಂದು ಕಾಮ ಏನಿದೆ ಅಥವಾ ಫಲಾಪೇಕ್ಷೆ ಏನಿದೆ, ಅದರಲ್ಲಿ ನಮ್ಗೆ ಯಾವತ್ತಾದ್ರೂ ತೃಪ್ತಿ ಅನ್ನೋದು ಇದೆಯಾ? ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಇರ್ಬೇಕು. ಆ ಒಂದು ಒಣ ಪ್ರತಿಷ್ಠೆಯ ಉನ್ಮಾದದಲ್ಲಿ ಮೈಮರೆತು ಅವರು ಮೋಹಕ್ಕೆ ಒಳಗಾಗುವಂಥದ್ದು. ಮೋಹ ಅಂದ್ರೆ ಏನು? ಐಹಿಕ ಇದು ಏನೋ ಒಂದು ಭ್ರಮೆ. ಈಗ ಪರದೆ ಬಂದಾಗೆ ಒಂದು ಎದುರುಗಡೆ ನಮ್ಗೆ ಆ ಕಡೆ ಕಾಣ್ತಾ ಇಲ್ಲ ಏನು ಅಂದ್ರೆ, ನಾವು ಇಲ್ಲಿದಿಷ್ಟನ್ನೇ ನೋಡ್ಕೊಂಡು ಆ ರೀತಿಯಾಗಿ ಒಂದು ಮೋಹ ಅನ್ನುವಂಥದ್ದು ಒಂದು ಭ್ರಮೆ ಬರುವಂತಹದ್ದು.
ಅವ್ರೇನ್ ಮಾಡ್ತಾರೆ, ಆ ರೀತಿಯಾಗಿ ಭ್ರಮೆ ಆಗತ್ತೆ ಅದು. ಯಾಕೆಂದ್ರೆ ಉನ್ಮಾದದಲ್ಲಿ ಮೈ ಮರೆತಾರೆ, ಅಶಾಶ್ವತವಾದ ವಿಷಯಗಳಿಂದ ಆಕರ್ಷಿತರಾಗ್ತಾರೆ. ಯಾವುದೇ ವಿಷಯ ಇದು ಶಾಶ್ವತವಲ್ಲ, ಅದರಿಂದ ಆಕರ್ಷಣೆ ಇದೆ. ಅದರಿಂದ ಏನಾಗುತ್ತೆ, ಅವರು ಅಶುಚಿ ಕರ್ಮಗಳನ್ನ ಮಾಡ್ತಾರೆ. ಸೊ ಅಶುಚಿ ಕರ್ಮಗಳಿಗೆ ನಮ್ಮ ಶಾಸ್ತ್ರ ಏನ್ ಹೇಳುತ್ತೆ, ನಾವು ಮುಖ್ಯವಾಗಿ ನಾನು ನಿಮಗೂ ಹೇಳಿದ್ದೆ, ಭಕ್ತಿಯನ್ನ ಮಾಡಬೇಕಂದ್ರೆ ಈ 4 ಯಾವುದು, ಇಲ್ಲಿಸಿಟ್ ರಿಲೇಷನ್, ಅಕ್ರಮ ಸಂಬಂಧಗಳು, ಗ್ಯಾಂಬ್ಲಿಂಗ್ ಮಾಡುವಂತಹದ್ದು, ಜೂಜಾಡುವಂತಹದ್ದು, ನಶೆ ಪದಾರ್ಥಗಳನ್ನ ಸೇವಿಸುವಂತಹದ್ದು, ಮಾಂಸ ತಿನ್ನುವಂತಹದ್ದು, ಇದು ನಮಗೆ ಶುಚಿತ್ವವನ್ನ ಕೊಡುವುದಿಲ್ಲ. ಇದು ನಮಗೆ ನಮ್ಮ ಆಹಾರ ಶುದ್ಧಿ, ಸತ್ವಶುದ್ಧಿ, ನಾವು ಸೇವಿಸುವಂತಹ ಆಹಾರ ಶುದ್ಧವಾಗಿದ್ರೆ ಮಾತ್ರ ನಮ್ಮ ಸತ್ವ ಅಂದ್ರೆ ನಮ್ಮ ಇರುವಿಕೆ, ನಮ್ಮ ಎಕ್ಸಿಸ್ಟೆನ್ಸ್ ಪರಿಶುದ್ಧವಾಗ್ತಾ ಹೋಗುತ್ತೆ. ಅದರಿಂದ ಮೊದಲನೇದಾಗಿ ಆಹಾರ, ನಾವು ತಿನ್ನುವಂತ ಆಹಾರ, ಮತ್ತೆ ಆಮೇಲೆ ಈ ನಮ್ಮ ಏನು ವ್ಯಸನಗಳು, ಅದನ್ನ ನಾವು ಬಿಡಬೇಕು. ಸೊ ಬೇಸಿಕ್ ಆಗಿ ಇದನ್ನ ಬಿಟ್ಟಾಗ ನಾವು ಉಳಿದದನ್ನ ಬಿಡೋದಕ್ಕೆ ಸಹಾಯ ಆಗತ್ತೆ. ಸೊ 4 ಇದು ಮೇನ್ ಆಗಿ ಬಿಡ್ಲೇಬೇಕು ಭಕ್ತಿ ಮಾರ್ಗದಲ್ಲಿ. ಇಲ್ಲ ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡಲಿಕ್ಕೆ ಬಹಳ ಕಷ್ಟ ಆಗತ್ತೆ. ಹರೇ ಕೃಷ್ಣ. ಚಿಂತಾಮಪರಿಮೇಯಾಂಚ ಪ್ರಳಯಾಂತಾಮುಪಾಶ್ರಿತಾಃ ಕಾಮೋಪಭೋಗ ಪರಮ ಏತಾವಿದಿತಿ ನಿಶ್ಚಿತಾಃ ಆಶಾಪಾಶಶತೈರ್ಬುದ್ಧಾಃ ಕಾಮಕ್ರೋಧಪರಾಯಣಃ ಇಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ರೇಣುಕಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕ್ಲಾಸಿಗೆ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆದೆ, ಕ್ಷಮೆ ಇರ್ಲಿ ಪ್ರಭುಜಿ. ಓಕೆ. ಇಂದ್ರಿಯ ಭೋಗವೇ ಮಾನವನ ನಾಗರಿಕತೆಯ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೂ ಅವರದು ಅಳೆಯಲಾಗದ ಆತಂಕ. ಲಕ್ಷಾಂತರ ಬಯಕೆಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮ ಕ್ರೋಧಗಳಲ್ಲಿ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇದೆಲ್ಲ ಮಾಡ್ಬೇಕಂದ್ರೆ, ಈ ರೀತಿಯಾಗಿ ನಾವ್ ಏನೇ ಚಟವನ್ನ ಮಾಡ್ಬೇಕಂದ್ರೆ ನಮ್ಗೆ ದುಡ್ಡು ಬೇಕಲ್ವಾ? ಆ ದುಡ್ಡನ್ನ ನಾವು ತರ್ಲಿಕ್ಕೆ ಏನ್ ಮಾಡ್ತೀವಿ? ಅನ್ಯಾಯವಾದ ರೀತಿಯಲ್ಲಿ. ಇದರ ಜೊತೆ ಇದು. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಅಪ್ಪ ಅಂದರ್ಸಿದ್ ನಂದು ಹೊರ್ಸ್ತಾರ. ಪ್ರಭಾವತಿ ಅಪ್ಪ ಮಾತಾಡಿ. ಅಂದರ್ಸಿದ್ ನಂದು ಹೊರ್ಸ್ತಾರ. 1 ಸೆಕೆಂಡ್. ಓಕೆ. ಇಂದ್ರಿಯ ಭೋಗವೇ ಮಾನವ ಅದೊಂದು ಸಿವಿಲೈಸ್ಡ್ ಅಲ್ವಾ? ಅವು ತಡ್ಕೊಳ್ಳೋದೇನು ಮಾನವ ನಾಗರಿಕತೆಯ ಮುಖ್ಯ ಅಗತ್ಯ. ಅಂದ್ರೆ ನಾವು ಸುಶಿಕ್ಷಿತರು ಅಂತ ಅನ್ಸ್ಕೋಬೇಕಂದ್ರೆ ಇಂದ್ರಿಯ ಭೋಗ ಮಾಡಬೇಕು ಅಂತ ಅವರು ನಂಬುವಂತಹದ್ದು. ಹೀಗೆ ಬದುಕಿನ ಕೊನೆಯವರೆಗೆ ಅವರಿಗೆ ಒಂದು ಅಳೆಯಲಾದ ಆತಂಕ ಇದ್ದೇ ಇರುತ್ತೆ ಅಲ್ವಾ? ಬರುತ್ತೋ ಇಲ್ಲೋ ದುಡ್ಡು, ಆಗತ್ತೋ ಇಲ್ಲೋ, ನಾನೇನೋ ಮಾಡ್ಕೊಂಡ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ ಅಂತ ಆ ಕಡೆ ಅದನ್ನ ಹೈಡ್ ಮಾಡಬೇಕು, ಇಲ್ಲ ಜನ ತಿಳ್ಕೊಂಡ್ರೆ ಏನಂತಾರೆ. ಸೊ ಇದೆಲ್ಲ ಇದ್ದೇ ಇರುತ್ತೆ. ಸೊ ಈ ತರ ಮಾಡೋದ್ರಿಂದ ಅದರಿಂದ ಅವರ ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣಗಳನ್ನು ಸಹಿತ ಬೇರೆಯವರಿಗೆ ಚೀಟಿಂಗ್ ಮಾಡ್ಲೇಬೇಕಲ್ವಾ? ಇಂಥದೆಲ್ಲ ಮಾಡ್ಬೇಕಂದ್ರೆ ಅದರಿಂದ ಅವ್ರು ಆತಿ ಮಾಡ್ತಾರೆ. ಇದ ಮಧ್ಯಮಲ ಮಯ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತಿದಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ ಹನಿಷ್ಯೇ ಚಾಪರಾನಪಿ ಈಶ್ವರೋಹಮಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಡ್ಯೋಭಿ ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಃ. ಹರೇ ಕೃಷ್ಣ. ಯಾರು ಓದ್ತೀರಿ? ಹಾ, ಓದಿ ಮಾತಾಜಿ. ಗೀತಾ. ಅಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನು ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ ನೆಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು,
ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಸೊ ಇದೆ, ಇಷ್ಟೇ ಜನ ಆಲೋಚನೆ ಮಾಡೋದು. ಕೆಲವ್ರು ಹೇಳ್ತಾರಲ್ಲ, ರಿಚ್ ಸೊಸೈಟಿ, ನಮ್ಮ ಸುತ್ತಲೂ ಇರೋರು ಬಹಳ ಶ್ರೀಮಂತರಾಗಿರ್ಬೇಕು. ಅದರಿಂದ ಅವ್ರು ಹೇಳೋದೇನು, ನಮ್ಗೆ ಯಾರಾದ್ರೂ ತ್ರಾಸ ಕೊಟ್ರೆ ನಾವು ಅವರನ್ನ ಕೊಂದು ಬಿಡೋದು ಅಲ್ವಾ, ನಾನೇ ಎಲ್ಲದರ ಒಡೆಯ ಎಲ್ಲವನ್ನ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ಅವನು ಕೊಟ್ರೆ ಮಾತ್ರ ನಮ್ಗೆ ಸಿಗೋದು. ಯಾವುದೋ ಒಂದು ಪುಣ್ಯ ಕರ್ಮಗಳಿಂದ ನಿಮ್ಗೇನೋ ಒಂದು ಧನ ಪ್ರಾಪ್ತಿ ಆಗಿದೆ ಇವಾಗ, ಅದೇ ಧನವನ್ನು ನೀವು ಸದುಪಯೋಗ ಮಾಡ್ಕೊಳ್ಳದೆ ಅದನ್ನ ಭೋಗಕ್ಕಾಗಿ ಉಪಯೋಗಿಸೋದ್ರಿಂದ ಏನಾಗ್ತಾ ಇದೆ, ಅದು ಅಸುರಿ ಸ್ವಭಾವ ಆಗತ್ತೆ. ಮತ್ತೆ ಅವರು ಈ ರೀತಿಯಾಗಿ ಭ್ರಮೆಗೊಳಗಾಗ್ತಾರೆ, ದಾನ ಮಾಡ್ತಾರೆ, ಯಜ್ಞ ಮಾಡ್ತಾರೆ ಸ್ವಂತ ಲಾಭಕ್ಕೋಸ್ಕರ. ಭಗವಂತ ಏನ್ ಹೇಳ್ತಾನೆ, ನಾವು ದಾನ ಯಜ್ಞಗಳನ್ನ ಮಾಡಬೇಕಾದ್ರೆ ಅದನ್ನ ಸ್ವಂತ ಲಾಭಕ್ಕೋಸ್ಕರ ಅಲ್ಲ, ಭಗವಂತನ ಸಂತೃಪ್ತಿಗಾಗಿ, ಅವನಿಗೆ ಅದು ಅರ್ಪಿಸಿ ಮಾಡುವಂತಹದ್ದು, ಅವನ ಸಂತೃಪ್ತಿಗಾಗಿ ನಾವು ಮಾಡಬೇಕು ಅನ್ನೋದನ್ನ, ಅವನ ಸಂತೃಪ್ತಿ, ಅವನು ಸಂತೃಪ್ತನಾಗಿ ನಮ್ಮ ಕಡೆಗೆ ಅವನ ದೃಷ್ಟಿಯನ್ನ ಹರಿಸಿದ ಅಂದ್ರೆ ಆಟೋಮೆಟಿಕಲಿ ನಮಗೆ ಎಲ್ಲದೂ ಸಿಗತ್ತೆ. ಆದ್ರೆ ಅದು ಸಿಕ್ಕಿದೆ ಅಂತ ನಾವು ಸುಖ ಮಾಡಬಾರ್ದು, ದರ್ಪ ಮಾಡಬಾರ್ದು. ಶೀತೋಷ್ಣ ಸಮದುಃಖಯೋಹೋ, ಹೇಗೆ ಶೀತ ಮತ್ತೆ ಉಷ್ಣದಲ್ಲಿ ನಾವು ಮಾನಾಪಮಾನದಲ್ಲಿ ನಮ್ಗೊಳ್ಳೆ ಗೌರವ ಸಿಕ್ತು, ಅದಕ್ಕಾಗಿ ನಾವು ಅಹಂಕಾರ ಪಡಬಾರ್ದು ಅಲ್ವಾ. ಸೊ ಆ ರೀತಿಯಾಗಿ ಇರ್ಬೇಕಾದ್ರೆ ಇಲ್ಲಿ ಹಾಗಲ್ಲ, ಅಸುರಿ ಸ್ವಭಾವದವನು ಅದರ ಉಲ್ಟಾ, ಅದಕ್ಕೆ ತದ್ವಿರುದ್ಧವಾಗಿ ಇರ್ತಾನೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚ. ಹರೇ ಕೃಷ್ಣ. ಯಾರು ಓದ್ತಾರೆ? ಹರೇ ಕೃಷ್ಣ ಪ್ರಭುಜಿ. ಓದ್ಲ ಪ್ರಭುಜಿ? ಹಾ, ಓದಿ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗಿರುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇಷ್ಟೇ ಆಗೋದಿಷ್ಟೇ. ಕೊನೆಗೆ ಅವ್ರು ಬಂದ್ಬಿಟ್ಟು ಅಯ್ಯೋ ಆಗ್ತಾ ಇಲ್ಲ ಅಂತ ನರಕಕ್ಕೆ ಹೋಗ್ಬೇಕಾಗತ್ತೆ. ಅವನು ಪ್ರಾಣಿ ವರ್ಗ, ನರಕ ಅನ್ನುವಂಥದ್ದು ನಮ್ಮ ಶಿಕ್ಷೆ ವಿಧಿಸಿದ ಮೇಲೆ ನಾವು ಅಲ್ಲಿ ಹೋಗ್ತೇವೆ. ಯಮಧರ್ಮರಾಜನ ಹತ್ರ ಹೋಗ್ತಾ ಅಲ್ಲಿ ಫಲಾಪೇಕ್ಷಿತ ಕರ್ಮಗಳ ಮೇಲೆ ಚಿತ್ರಗುಪ್ತರ ಹತ್ರ ಲಿಸ್ಟ್ ಇರುತ್ತೆ. ಲಿಸ್ಟ್ ಇದ್ದಾಗ ಅಲ್ಲಿ ನಾವೇನು ಕರ್ಮ ಫಲಗಳು ನಮ್ದು ಏನಿದೆ ಅದರ ಮೇಲೆ ಆಧಾರವಾಗಿ ಅವನು ತಳ್ತಾನೆ. ಅಂದ್ರೆ ಅವನು ಯಮ ಧರ್ಮ ಮಾಡಿ, ಆದ್ರೂ ಭಗವಂತ ತಾನೇ ಮಾಡೋದು ಅಂತ ಹೇಳ್ತಾನೆ. ಯಮನನ್ನ ಆ ಒಂದು ಕೆಲಸಕ್ಕೆ ಅವನು ನೇಮಿಸಿರ್ತಾನೆ. ಅದರಿಂದ ಅವನೇನ್ ಮಾಡ್ತಾನೆ, ಈ ತರದ ಇಲ್ಲಿ ಹೋಗಿ, ಈ ಲೋಕಕ್ಕೆ ಹೋಗು, ಈ ಲೋಕಕ್ಕೆ ಹೋಗು, ಕಳಿಸ್ತಾನೆ. ಏನೀಗ ಪೊಲೀಸರು ನೀವು ಅಪರಾಧದ ಮೇಲೆ ಅವರು ಯಾವ ಕಾರಾಗೃಹಕ್ಕೆ ನಾವು ಹೋಗ್ಬೇಕಂತ ಡಿಸೈಡ್ ಮಾಡಿದಾಗೆ ಬೇಕಾ ಅಂತ ನಾವು ತಿಳ್ಕೊಳ್ಬೇಕಷ್ಟೇ. ಅದರಿಂದ ಅವರು ನರಕಕ್ಕೆ ಬೀಳ್ತಾರೆ. ಅಹಂಕಾರ ಬಲಂ ದರ್ಪಂ ಕಾಮ ಕ್ರೋಧಂ ಚ ಸಂಶ್ರಿತಾಃ ಮಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಯಸೂಯಕಾಃ. ಹರೇ ಕೃಷ್ಣ ಪ್ರಭುಜಿ. ಓದಿ ಶಂಕರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ ಅಂತ ಓದಿ ಸ್ವಲ್ಪ ಟ್ರಾನ್ಸ್ಲೇಷನ್. ಓಕೆ ದಿಗ್ಭ್ರಾಂತ ಸರ್. ಅವರ ದೇಹಗಳಲ್ಲಿ ಮತ್ತು ಇತರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಸೊ ಇದು ಅಸುರಿ ಸ್ವಭಾವದಲ್ಲಿರೋರು ಅದೇ ತರ ದಿಗ್ಭ್ರಾಂತರು. ಅವರಿಗೆ ಭ್ರಾಂತಿ ಇಂದ ಇರೋದಿಲ್ಲ, ಅಂದ್ರೆ ಅವರು ಭ್ರಮೆಗೊಳಗಾಗಿ ಅವರ ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನ ಮತ್ತೆ ಇತರರ ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನು ಸಹಿತ ಅವರು ಅಳಿದು ಮಾತನಾಡ್ತಾರೆ, ದ್ವೇಷಿಸಿ ಮಾತನಾಡ್ತಾರೆ. ಸೊ ಶಿಶುಪಾಲನ ಒಂದು ಉದಾಹರಣೆಯನ್ನ ನಾವು ತೆಗೆದುಕೊಂಡಾಗ, ಪಾಂಡವರ ಪಟ್ಟಾಭಿಷೇಕದ ಸಮಯದಲ್ಲಿ ಶ್ರೀಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಎಲ್ಲ ಅತಿಥಿ ಸತ್ಕಾರದ ಹೊಣೆಯನ್ನು ಹೊತ್ಕೊಂಡಿರ್ತಾನೆ. ಹೀಗೆ ಅವನು ಸಭೆಯ ಅತಿಥಿ ಸತ್ಕಾರದ ಈ ಒಂದು ಸಭೆಯಲ್ಲಿ ಅವನು ಹೀಗೆ ಕುಳಿತಿರುವಾಗ ಶಿಶುಪಾಲ ಬರ್ತಾನೆ. ಶಿಶುಪಾಲ ಬಂದು ಕೃಷ್ಣನನ್ನ ಬೈತಾನೆ. ಅವನು ಹೇಳಿದಾನೆ, ಅವನ ತಾಯಿಗೆ ಒಂದು ಮಾತು ಕೊಟ್ಟಿರ್ತಾನೆ ಕೃಷ್ಣ,
ನಾನು ಅವನ ಸಂಬಂಧಿಕ ಕೃಷ್ಣನಿಗೆ. ಅವನು ಅವನ 100 ತಪ್ಪನ್ನು ನಾನು ಕ್ಷಮಿಸ್ತೇನೆ ಅಂತ ಹೇಳಿ ಅವನು ಬೈತಾ ಬರ್ತಾನೆ, ಕೃಷ್ಣನಿಗೆ ಬೈತಾನೆ, ಏನೇನೋ ಬೈತಾನೆ, ಸಭೆಗೆ ಎಂಟ್ರಾಗಿ ಬೈತಾನೆ. ಅವನು ಹೇಳ್ತಾನೆ, ಆಯ್ತು 1 2 3 4 ಕೌಂಟ್ ಮಾಡ್ತಾನಂತೆ ಕೃಷ್ಣ. ಆಮೇಲೆ 101 ಆದ್ಮೇಲೆ ಅವನಿಗೆ ಸುದರ್ಶನ ಚಕ್ರದಿಂದ ಆ ಸಭೆ ಮಲಿನವಾಗದೇ ಇರೋ ರೀತಿಯಲ್ಲಿ ಅವನ ಶರೀರವನ್ನ ಒಂದು ತೊಟ್ಟು ರಕ್ತವು ಆ ಸಭೆಯಲ್ಲಿ ಬೀಳದ ಹಾಗೆ ಆ ಸಭೆಯಿಂದ ಹೊರಗಡೆ ಅವನ ಶಿರ ಅಲ್ಲಿ ಹೋಗಿ ಬೀಳತ್ತೆ. ಆ ರೀತಿಯಾಗಿ ಅವನು ನೋಡ್ಕೊಳ್ತಾನೆ. ಅಂದ್ರೆ ಈ ತರ ಹಳಿದು ಮಾತನಾಡ್ತಾರೆ. ಈಗ ಕೃಷ್ಣ ಸಂಧಾನಕ್ಕೆ ಹೋದಾಗ ಭಗವಂತನ ಅಂದ್ರೆ ಒಂದು ನಾರಾಯಣ ಸ್ವರೂಪ ರೂಪವನ್ನು ಅವನು ಕಾಣಿಸ್ತಾನೆ. ಆದ್ರೆ ಅವ್ರಿಗೆ ನೋಡ್ಲಿಕ್ಕೆ ಆಗಿಲ್ವಲ್ಲ, ಅದನ್ನ ಅವರಿಗೆ ಅರ್ಥನೇ ಆಗಿಲ್ಲ. ಅದು ದುರ್ಯೋಧನ ಅವನ ಅರ್ಥ ಆಗಿದ್ದಿದ್ರೆ ಈ ಮಹಾಭಾರತ ಅಥವಾ ಯುಗಾಂತ ಒಂದು ಆಗ್ತಾನೆ ಇರ್ಲಿಲ್ವೇನೋ. ಆದ್ರೆ ಅವರ ಕರ್ಮಫಲಗಳ ಮೇಲೆ ಭಗವಂತ ಡಿಸೈಡ್ ಮಾಡಿದಾನಿಲ್ಲ ಅವರನ್ನ ಈ ರೀತಿಯಾಗಿ ನಾನು ಅವರಿಗೆ ಮೋಕ್ಷ ಕೊಡಬೇಕು ಅಂತ. ಸೊ ಮಹಾಭಾರತ ಅಂದ್ರೆ ಯುದ್ಧದಲ್ಲಿ ಯಾರು ಮಡಿತಾರ ಅವರಿಗೆಲ್ಲ ಸ್ವರ್ಗನೇ ಅಂತ ಶಾಸ್ತ್ರ ಹೇಳುತ್ತೆ ಅಲ್ವಾ. ಈ ರೀತಿಯಾಗಿ ಅವನು ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಶುಭಾನ್ ಅಸುರೀಶ್ವೇವ ಯೋನಿಷೋ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಅಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ. ಧನ್ಯವಾದ ಪ್ರಭುಜಿ. ಅವನು ಎಲ್ಲಿ ಕಳಿಸ್ತಾನೆ ಅಂತ ಅವನು ಹೇಳ್ತಾನೆ, ಭಗವಂತ ತಾನೇ ಅಂತ ಹೇಳ್ತಾನೆ. ನೋಡಿ, ಯಾಕೆ ಕ್ರೂರರು, ನರಾಧಮರು, ಅಸುರಿ ಸ್ವಭಾವದವರು ಯಾರಿರ್ತಾರೆ ಅವರನ್ನೆಲ್ಲ ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ, ಈ ಒಂದು ಭವಸಾಗರಕ್ಕೆ ಅವನು ತಳ್ತಾನೇ ಇರ್ತಾನೆ. ಅವರಿಗೆ ಬಿಡುಗಡೆ ಅನ್ನೋದು ಇಲ್ಲ ಅನ್ನೋದನ್ನ ಅವನಲ್ಲಿ ಹೇಳ್ತಾನೆ. ಅಸುರಿ ಜೀವವರ್ಗಗಳಿಗೆ ಅವನು ತಳ್ತಾನೆ, ನರಕಕ್ಕೆ ತಳ್ತಾನೆ. ಆಸುರಿಂ ಯೋನಿಮಾಪನ್ನ ಮೂಢ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯಧ ಅಧಮಾಂ ಗತಿಂ. ಹರೇ ಕೃಷ್ಣ. ಗೀತಾ ಮೋಹನ್ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ಅಸುರಿ ಜೀವ ವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ಹರೇ ಕೃಷ್ಣ. ಅಸುರಿ ಸ್ವಭಾವದವರು ಯಾರು ತನ್ನ ಹತ್ರ ಬರೋದಿಲ್ಲ, ಅವರು ಕ್ರಮೇಣ ಅಧಮಗತಿಗೆ ಇಳಿತಾರೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಸ್ ತಸ್ಮಾದೇತತ್ರಯಂ ತ್ಯಜೇತ. ಹರೇ ಕೃಷ್ಣ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವ್ಯಕ್ತಿಯು ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಸೊ ಕಾಮ, ಕ್ರೋಧ. ಕಾಮ ಅಂದ್ರೆ ಏನು? ಫಲಾಪೇಕ್ಷಿತ ಕರ್ಮ. ಕ್ರೋಧ ಕಾಮಾದ್ ಭವತಿ ಸಮೂಹ ಸೋಮ ಕಾಮಾದ್ ಭವತಿ ಅಂದ್ರೆ ಈಗ ಕಾಮ್ಯ ಕರ್ಮಗಳು ನಮಗೆ ಕ್ರೋಧ ಬರುತ್ತೆ. ಅದರಿಂದ ಅದು ಪೂರ್ತಿ ಆಗಿಲ್ಲ ಅಂದ್ರೆ ನಮಗೆ ಕ್ರೋಧದಿಂದ ನಮ್ಮ ಸ್ಮೃತಿ ಭ್ರಮೆ ಆಗತ್ತೆ. ಲೋಭ ಅಂದ್ರೆ ಅತಿಯಾದ ಆಸೆ ಅಲ್ವಾ? ಹೀಗೆ ಇವನ್ನ ನಾವು ಬಿಡಬೇಕು. ಇವನ್ನ ಬಿಟ್ರೆ ಮಾತ್ರ ನಾವು ಅಂದ್ರೆ ಯಾರು ಈ ಭಗವಂತನ ಬಗ್ಗೆ ಇಂತಹ ಒಂದು ಜ್ಞಾನವನ್ನು ಯಾರು ಹೊಂದಿರ್ತಾನೋ, ತಿಳಿದವನು ವಿವೇಕಿ, ಅವನದನ್ನ ಬಿಡ್ತಾನೆ ಅನ್ನೋದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಅದು ಆತ್ಮದ ಅವನತಿಗೆ ಕಾರಣವಾಗುತ್ತೆ. ಆತ್ಮದ ಅವನತಿ ಅಂದ್ರೆ ಏನು? ಆತ್ಮದ ನಿಜವಾದ ಗುಣ ಸಚ್ಚಿದಾನಂದ. ಆದ್ರೆ ಆತ್ಮ ಇಂತಹ ಶರೀರಗಳನ್ನ ಪಡೆದು ಇಂತಹ ಕೆಳ ಲೋಕಗಳಿಗೆ ಹೋಗುತ್ತೆ, ನರಕಕ್ಕೆ ಹೋಗುತ್ತೆ. ಅದು ಆತ್ಮದ ಅವನತಿ. ಏತೈರ್ವಿಮುಕ್ತಃ ಕೌಂತೆಯ ತಮೋದ್ವಾರಸ್ತ್ರಿಭಿರ್ನರಃ ಅಚರತ್ಯಾತ್ಮ ಶ್ರೇಯಸ್ತತೋ ಯಾತಿ ಪರಾಂಗತಿಂ. ಹರೇ ಕೃಷ್ಣ. ವರಲಕ್ಷ್ಮಿ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ. ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ಧನ್ಯವಾದ. ಈ ನರಕದ ದ್ವಾರಗಳಿಂದ ಯಾರು ತಪ್ಪಿಸ್ಕೊಳ್ತಾರೆ? ಅದಕ್ಕಾಗಿ ನಾವೇನ್ ಮಾಡಬೇಕು? ನಮ್ಮ ಮನಸ್ಸನ್ನ ನಿಗ್ರಹಿಸಬೇಕು, ಕಾಮ್ಯ ಕರ್ಮಗಳನ್ನ ಮಾಡೋದನ್ನ ಬಿಡಬೇಕು, ಕರ್ಮಫಲಗಳಿಗೆ ಅಂಟಿಕೊಳ್ಬಾರ್ದು. ಸೊ ಇವೆಲ್ಲ ಇದೆ. ಇವೆಲ್ಲ ಏನಾಗತ್ತೆ, ನಾವು ನರಕದ ದ್ವಾರಗಳಿಂದ ತಪ್ಪಿಸಿಕೊಳ್ಬಹುದು. ಇಲ್ಲ ಅಂದ್ರೆ ಕಷ್ಟ. ಆ ಕರ್ಮವನ್ನ ಮಾಡಬೇಕು, ಎಲ್ಲವನ್ನೂ ನಮ್ಮ ಕರ್ತವ್ಯ ಅಂತ ನಾವು ಮಾಡಬೇಕು, ಭಕ್ತಿಯನ್ನ ಮಾಡಬೇಕು, ಭಗವಂತನನ್ನ ಪೂಜಿಸಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು, ನಮ್ಮ ಮನಸ್ಸನ್ನ ನಿಗ್ರಹಿಸಬೇಕು. ಕಲಿಯುಗದ ಅತ್ಯಂತ ಮುಖ್ಯವಾದಂತಹ ಯಜ್ಞವನ್ನ ನಾವು ಮಾಡಬೇಕು. ಅದು ಜಪಯಜ್ಞ. ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ. ನಾವು ಎಷ್ಟು ಸಲ ಜಪ ಮಾಡಿದರೂ ಕಡಿಮೆನೆ ಅದು. ಆದ್ರೆ ಒಂದು ನಿಯಮವನ್ನ ಇಟ್ಕೊಂಡು ನಾವು ಮಾಡಬೇಕು. ನಾವು ಪ್ರತಿನಿತ್ಯ ನಾಮನಿಷ್ಠಾದಾಸ್ ಪ್ರಭುಜಿಯವರು ಹೇಳ್ತಾರೆ, ನಾವು ಮೊದಲು ನಾಮರೂಪಿ ಭಗವಂತನಿಗೆ ಶರಣಾಗತರಾಗೋದನ್ನ ಅಭ್ಯಾಸ ಮಾಡ್ಕೋಬೇಕು. ಅದರಿಂದ ಮಿನಿಮಮ್ ಒಂದು ರೌಂಡ್ ಆದ್ರೂ ಮಾಡಿ, 108 ಬಾರಿ ಆದ್ರೂ ಕಮ್ಸೆ ಕಮ್ ಈ ಒಂದು 4-5 ನಿಮಿಷ ತಗೊಳತ್ತೆ, 5-6 ನಿಮಿಷ. ಮೊದಲನೇ ಸಲ ನಿಮ್ಗೊಂದು 7 ನಿಮಿಷ ತಗೊಳ್ಬೋದು. ಹಾಗೆ ಮಾಡ್ತಾ ಸ್ವಲ್ಪ ಸ್ಪೀಡ್ ಜಾಸ್ತಿ ಆದಾಗ ಒಂದು 4-5 ನಿಮಿಷದಲ್ಲಿ ಅದು 1 ರೌಂಡ್ ಆಗತ್ತೆ. ಇಲ್ಲ ನೀವು ಜಾಸ್ತಿ ಮಾಡಿದ್ರೆ ಒಳ್ಳೇದು. 4 ರೌಂಡ್, 5 ರೌಂಡ್, 6 ರೌಂಡ್, ಎಷ್ಟು ರೌಂಡ್ ಆಗುತ್ತೋ ಅಷ್ಟು ಮಾಡುವ. ಅದ್ರ ಮಿನಿಮಮ್ 1 ರೌಂಡು ಪ್ರತಿನಿತ್ಯ ಮಾಡಿ ದಯವಿಟ್ಟು. ಇಲ್ಲ ಅಂದ್ರೆ ಏನಾಗತ್ತೆ, ನಮ್ಮ ಮನಸ್ಸನ್ನ ನಾವು ನಿಗ್ರಹಿಸದೇ ಇದ್ರೆ ಖಂಡಿತವಾಗಿ ಅದು ನರಕದ ದ್ವಾರಗಳಿಗೆ ಆತ್ಮದ ಅವನತಿ ಆಗತ್ತೆ. ಯಶಾಸ್ತ್ರವಿಧಿ ಮಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹರೇ ಕೃಷ್ಣ ಪ್ರಭುಜಿ. ಶಂಕರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಯಾರು ಶಾಸ್ತ್ರವಿಧಿಗಳನ್ನು ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವನೋ ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯುವುದಿಲ್ಲ. ಧನ್ಯವಾದ. ಈಗ ಕಾಮ್ಯ ಕರ್ಮಗಳನ್ನ ಮಾಡದೆ ಅಕರ್ಮಗಳನ್ನ ಭಗವಂತನ ಸೇವೆ ಅಂತ ತಿಳಿದು ಶಾಸ್ತ್ರದಲ್ಲಿ ಹೇಳಿದ ಕರ್ಮಗಳನ್ನ ನಾವು ಮಾಡೋದ್ರಿಂದ, 1 ಸೆಕೆಂಡ್, ಮಾತಾಜಿ ನನಗೊಂದು ಪ್ರಶ್ನೆ ಹಾಕಿದ್ರು ವ್ರತದ ಬಗ್ಗೆ. ಓಕೆ, ಅವರಿಲ್ಲ ಮೋಸ್ಟ್ಲಿ. ಓಕೆ ಓಕೆ ಸೊ ಶಾಸ್ತ್ರ ವಿಧಿಗಳನ್ನ ತ್ಯಜಿಸಿ ತನ್ನ ಅನಿಸಿಕೆಗಳಂತೆ ಕರ್ಮ ಮಾಡುವವನು ಅವನಿಗೆ ಪರಿಪೂರ್ಣತೆಯಾಗಲಿ ಸುಖವಾಗಲಿ ಪರಮಗತಿಯಾಗಲಿ ದೊರೆಯೋದಿಲ್ಲ. ಕ್ಲಿಯರ್ ಅಲ್ವಾ? ಸೊ ಅದರಿಂದ ನಾವು ತಿಳ್ಕೊಂಡು ಶಾಸ್ತ್ರದ ಪ್ರಕಾರ ನಾವೇನಾದ್ರೂ ಕರ್ಮ ಮಾಡಬೇಕು. ಆದ್ರೆ ಫಲಗಳಿಗೆ ಅಂಟಿಕೊಳ್ಬಾರ್ದು. ಫಲವನ್ನು ಅಪೇಕ್ಷಿಸಿ ಮಾಡುವಂಥದ್ದಲ್ಲ, ಶಾಸ್ತ್ರದಲ್ಲಿ ಹೇಳಿದೆ ಅಂತ ಮಾಡೋದು, ಭಗವಂತನ ಸೇವೆ ಅಂತ ತಿಳ್ಕೊಂಡು ನಾವು ಮಾಡುವಂತಹದ್ದು. ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ವಿಮಾರಸಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆದುದರಿಂದ ಮನುಷ್ಯನು ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವುದು ಕರ್ತವ್ಯ ಯಾವುದು ಕರ್ತವ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ನಿಯಮ ನಿಬಂಧನೆಗಳನ್ನು ತಿಳಿದುಕೊಂಡು ಮನುಷ್ಯನು ತಾನು ಕ್ರಮೇಣ ಮೇಲಕ್ಕೇರುವುದು ಸಾಧ್ಯವಾಗುವಂತೆ ಕರ್ಮ ಮಾಡಬೇಕು. ಹರೇ ಕೃಷ್ಣ ಪ್ರಭು. ಭಕ್ತಿ ಮಾರ್ಗದಲ್ಲಿ ಇತರ ಅಂದ್ರೆ ಶುದ್ಧ ಭಕ್ತನಾದವನಿಗೆ ಯಾವುದೇ ಕರ್ಮ ಮಾಡುವ ಅವಶ್ಯಕತೆ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಭಗವಂತನಿಗೆ ನಾವು ಶರಣಾಗತರಾಗಿ ಆದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿ ಯಾವನು ಕರ್ತವ್ಯ ಅಥವಾ ಯಾವ್ದು ಕರ್ತವ್ಯ ಇಲ್ಲ ಅಂತ ತಿಳ್ಕೊಳ್ಳುವಾಗ ಎಷ್ಟೋ ಕಾರ್ಯಗಳಿದೆ ನಮ್ಗೆ ಗೊತ್ತಿಲ್ಲ, ನಾವು ಮಾಡ್ಬೇಕಾ ಮಾಡಬಾರ್ದು ಅನ್ನೋದು. ಅದರಲ್ಲಿ ಶಾಸ್ತ್ರದಲ್ಲಿ ಹೇಳಿರದೆ ಅದನ್ನ ತಿಳ್ಕೊಳ್ಬೇಕು. ಎಲ್ಲಿಂದ ತಿಳ್ಕೊಳ್ಳೋದು? ಗುರು ಮುಖೇನ, ಒಂದು ಪೀಠದ ಮುಖೇನ ನಾವು ತಿಳ್ಕೊಳ್ಬೇಕು. ಶಾಸ್ತ್ರದಲ್ಲಿ ನಮಗೆ ಯಾವಾಗಲಾದ್ರೂ ಏನಾದ್ರೂ ಒಂದು ಕಾನ್ಫ್ಲಿಕ್ಟ್ ಬಂದಾಗ ಮೊದಲಿನ ಕಾಲದಲ್ಲಿ ಹಿರಿಯರೆಲ್ಲ ಏನ್ ಮಾಡ್ತಾ ಇದ್ರು, ಸೀದಾ ನಮ್ಮ ಪ್ರತಿಯೊಂದು ಒಂದು ಸೊಸೈಟಿನಲ್ಲೂ ಒಂದು ಗುರು ಪೀಠ ಅಂತ ಇದೆ ಅಲ್ವಾ? ಆ ಗುರು ಇದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ. ನೀವು ಯಾವುದೇ ಊರಲ್ಲಿರಿ, ಎಲ್ಲೇ ಒಂದು ಗುರುಪೀಠ ಇದೆ. ಆ ಗುರುಪೀಠ ಯಾವುದೋ ಒಂದು ರೀತಿಯಲ್ಲಿ
ಈ ಭಗವಂತನ ಗುರು ಪರಂಪರೆಗೆ ಕನೆಕ್ಟ್ ಆಗಿದೆ. ಅದು ಕನೆಕ್ಟ್ ಆಗಿರ್ಲೇಬೇಕು. ಅಂತ ಗುರುಪೀಠಕ್ಕೆ ಹೋಗಿ ನಾವು ಪರಿಹಾರವನ್ನ ಪಡಿತಾ ಇದ್ವಿ. ಹೌದಾ ಅಲ್ಲ? ಹೌದು ಪ್ರಭುಜಿ. ಕೆಲವರಿಗೆ ಗೊತ್ತಿರ್ಬೋದು. ಇವಾಗ್ಲೂ ಕೆಲವೊಂದು ಕಡೆ ನಡೀತಾ ಇದು. ಗುರುಗಳ ಹತ್ರ ಹೋಗ್ತಾರೆ ಸೀದಾ, ಏನಾದ್ರು ಒಂದು ಸಮಸ್ಯೆ ಇದ್ರೆ. ಏನು ಈ ಈ ವಿಚ್ಛೇದನದಂತಹ ಸಮಸ್ಯೆಗಳಿಗೂ ಅವ್ರ ಹತ್ರ ಹೋದ್ರೆ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು. ಯಾಕೆಂದ್ರೆ ಅವರು ಶಾಸ್ತ್ರದ ಮುಖಾಂತರ ತಿಳುವಳಿಕೆ ಹೇಳ್ತಾ ಇದ್ರು. ಅವ್ರದ್ದು ತಿಳುವಳಿಕೆ ಹೇಳೋದಂದ್ರೆ ಏನಿಲ್ಲ, ಶಾಸ್ತ್ರದಲ್ಲಿ ಭಗವಂತ ಏನ್ ಹೇಳಿದಾನೋ ಅದನ್ನೇ ಹೇಳಬೇಕು. ಭಯ ಭಕ್ತಿ ಅನ್ನುವಂಥದ್ದು ಇತ್ತು. ಇವಾಗ ಏನಾಗಿದೆ, ಅದೆಲ್ಲ ಹೋಗ್ತಾ ಇದೆ ಇಲ್ವಾ? ಯಾಕೆಂದ್ರೆ ನಾವು ಪರಂಪರೆಯಿಂದ, ಈ ಪರಂಪರೆ ಭಗವಂತ ಇಲ್ಲಿ ಅರ್ಜುನಿಗೆ ಹೇಳಿದಾಗೇನೆ ಎಲ್ಲೋ ಒಂದ್ ಕಡೆ ಇದು ಛೇದವಾದಂತಿದೆ ಅಂತ, ಅದೇ ರೀತಿಯಾಗಿ ಮುಂದೆಯೂ ಬಹಳ ಈ ತರ ಆಗ್ಬಹುದು. ಆದ್ರೆ ಯಾರು, ಯಾವ ಆತ್ಮ ಈ ತರ ಭಗವಂತನಿಗೆ ಶರಣಾಗತನಾಗಿ ಈ ಗುರುಗಳ ಆಶ್ರಯದಲ್ಲಿ ಇರ್ತಾರೋ ಅಂಥವ್ರು ಖಂಡಿತವಾಗಿಯೂ ಅಂಥವ್ರನ್ನ ಭಗವಂತ ರಕ್ಷಣೆ ಮಾಡ್ತಾನೆ. ಅವನು ಅವರಿಗೆ ಇಲ್ಲದನ್ನ ಕೊಡ್ತಾನೆ, ಇದ್ದದ್ದನ್ನ ಕಾಪಾಡ್ತಾನೆ. ಅನನ್ಯಾಶ್ಯಂತೆ ಅಂತೋಮ ಯೇಜನ ಪರಿಪಾಸದೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ. ಅರ್ಜುನ ಪಂಡಿತನ ಕತೆ ನೆನಪು ಮಾಡ್ಕೋಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಸೊ ಇವತ್ತಿಗೆ ಈ ಅಧ್ಯಾಯ ಮುಗಿತಾ ಇದೆ. ಬಹಳ ಚಿಕ್ಕ ಅಧ್ಯಾಯ, ಆದರೂ ತುಂಬಾ ಪವರ್ಫುಲ್ ಅಧ್ಯಾಯ. ನಮ್ಮನ್ನ ನಾವು ಹೆಚ್ಚು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವೆಲ್ಲ ಒಂದು ರೌಂಡ್ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋಣ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗುರು ಭಕ್ತವೃಂದ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ರಾಮ ಕೃಷ್ಣ ಹರೇ ಹರೇ ರಾಮ 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 ಹರೇ ಕೃಷ್ಣ ಹರೇ 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 ರಾಮ ಹರೇ ಕೃಷ್ಣ. ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ
हरे हरे राम 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 हरे कृष्ण कृष्ण हरे हरे राम 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 हरे हरे कृष्ण कृष्ण हरे हरे राम राम हरे कृष्ण कृष्ण हरे हरे राम राम हरे कृष्ण 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 हरे हरे राम राम हरे कृष्ण कृष्ण हरे हरे राम राम हरे कृष्ण हरे राम हरे कृष्ण हरे हरे राम हरे कृष्ण हरे राम हरे कृष्ण हरे हरे राम कृष्ण हरे राम हरे कृष्ण हरे राम कृष्ण हरे राम हरे कृष्ण हरे राम हरे कृष्ण हरे कृष्ण ಎಲ್ರಿಗೂ ಧನ್ಯವಾದಗಳು ವಾಂಛಾಕಲ್ಪತರುಭ್ಯಶ್ಚ कृपा सिंधुभ्येव च पतितानां पावनेभ्यो वैष्णवेभ्यो नमो नमः भगवद्गीता ग्रंथराज के जयवागಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ ಇಲ್ಲಿ ನಿಂತಿರುವ ಎಲ್ಲಾ ಭಕ್ತ ವೃಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಪ್ರಭುಜಿ. ಕೃಷ್ಣ. ಜಯ ಕೃಷ್ಣ ಪ್ರಭು. ಪ್ರಭುಜಿ. ಪ್ರಭುಜಿ ಒಂದೇ ಒಂದ್ ಕ್ವಶನ್ ಇತ್ತು ಪ್ರಭುಜಿ. ಹೇಳಿ ಮಾತಾಜಿ. ಪ್ರಭುಜಿ ಜಪ ಮಾಡುವಾಗ ತುಂಬಾ ಈ ಆಕಳಿಕೆ ಬರುತ್ತೆ, ನಿದ್ದೆ ಬರುತ್ತಲ್ಲ ಪ್ರಭುಜಿ, ಎದಕ್ ಪ್ರಭುಜಿ? ಹೋಗತ್ತೆ, ತಲೆ ಬಿಸಿ ಮಾಡ್ಕೋಬೇಡಿ. ಕೆಲವೊಂದ್ ಟೈಮ್ ಶರೀರ ಟಯರ್ಡ್ ಹಾ. ಆಗಿರ್ಬೋದು, ಯಾವುದೇ ಹಾ. ರೀತಿಯಾದಂತಹ ಭಾರ ಇರ್ಬೋದು, ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಶರೀರದ ರಿಯಾಕ್ಷನ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಒಂದೇ ಮನಸ್ಸಿರಬೇಕು, ಸ್ಥಿರ ಮನಸ್ಸು, ಭಗವಂತನ ನಾಮಸ್ಮರಣೆ. ಓಕೆ, ನಾನ್ ಹೇಳಿದ್ದನ್ನ ನಾನೇ ಕೇಳ್ತಿರ್ತೀನಿ ಪ್ರಭುಜಿ. ಹಾ. ಆದ್ರೂನು ಆ ನಿದ್ದೆ ಮತ್ತೆ ಎಳ್ಕೊಂಡು ನಿದ್ದೆ ಬಂದ್ಬಿಟ್ಟಿರುತ್ತೆ. 4 ಮಣಿ ಹಂಗೆ ಇದ್ಬಿಟ್ಟಿರುತ್ತೆ ಪ್ರಭುಜಿ, 4-5 ಮಣಿಗಳು. ಮತ್ತೆ ಎಚ್ಚರ ಆದ್ಮೇಲೆ ಮಾಡಿ. ಮಾಡ್ಬೋದಲ್ಲ ಪ್ರಭುಜಿ? ಮಾಡ್ಬೋದು. ಅದ್ರ ಬಗ್ಗೆ ಏನು ತಲೆಬಿಸಿ ಮಾಡ್ಕೋಬೇಡಿ. ಭಗವಂತನ ನಾಮಸ್ಮರಣೆಯನ್ನ ಒಂದು ಪವಿತ್ರ ಮನಸ್ಸಿನಿಂದ ಮಾಡಿ. ಶರೀರದ ಅದು ಇದೆಲ್ಲ ನಾವು ಗೆಲ್ಲಬಹುದು. ಈ ಶರೀರದ ನಿದ್ದೆಯ ಅಥವಾ ಇದರ ಎಲ್ಲ ಸಮಸ್ಯೆಗಳನ್ನು ಈಗ ಆಗತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಮೊದಲು ನಾವು ಅಭ್ಯಾಸ ಮಾಡುವಾಗ ಈ ತರದ್ದೆಲ್ಲ ನಾವು ಫೇಸ್ ಮಾಡ್ಲೇಬೇಕು. ಅರ್ಧ ಮಾಲೆ ಮಾಡೋದು, ಮುಕ್ಕಾಲ್ ಮಾಲೆ ಮಾಡೋದು, ಶುರುನಲ್ಲಿ ಬಹಳಷ್ಟು ಜನರು ಆತರ ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆ ಹಾಳು ಮಾಡ್ಕೊಳ್ಳುವಂಥದ್ದು ಯಾವ ಅವಶ್ಯಕತೆಯೂ ಇಲ್ಲ. ಖಂಡಿತವಾಗಿಯೂ ಮನಸ್ಸು, ಓಕೆ, ಮನಸ್ಸನ್ನ ನಿಗ್ರಹಿಸೋದು ನಮ್ಮ ಮೂಲ ಉದ್ದೇಶ. ಮನಸ್ಸನ್ನ ನಿಗ್ರಹಿಸಿ ಇಂದ್ರಿಯ ತೃಪ್ತಿಯ ಬಯಕೆಯಿಂದ ಹೊರಗೆ ಬರುವುದು ನಮ್ಮ ಅಂದ್ರೆ ಮೇನ್ ಇದು ಮೂಲ ಧ್ಯೇಯ ಆಗಿರ್ಬೇಕು. ಅದನ್ನ ಮಾಡೋದ್ರಿಂದ ಪವಿತ್ರತೆ ಬರುತ್ತೆ. ಪವಿತ್ರತೆ ಬರೋದ್ರಿಂದ ಭಗವಂತನಲ್ಲಿ ನಮ್ಮ ಚಿತ್ತ ಸ್ಥಿರವಾಗಿರುತ್ತೆ. ಸೊ ಇದೆಲ್ಲ ಅಭ್ಯಾಸದಿಂದ ಮಾತ್ರ ಬರುವಂತಹದ್ದು ಅಂತ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅಭ್ಯಾಸ ಮಾಡ್ಲಿಕ್ಕೆ ಒಂದೇ ಒಂದು ಕೌಂಟ್ ಇಟ್ಟು ಒಂದು ರೀತಿಯಾದ ಶಿಸ್ತುಬದ್ಧ ರೀತಿಯಲ್ಲಿ ನಾವು ಅದನ್ನ ಮಾಡ್ಬೇಕು. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಮಾಡೋದನ್ನ ಮಾತ್ರ ಇರ್ಲಿ, ಓಕೆನಾ? ಈ ರೀತಿಯಾಗಿ ಬೇರೆ ಬರ್ತಾ ಇರತ್ತೆ ಅಲ್ವಾ? ಬರೋದ್ರಿಂದಾನೇ ಜಪ ಸರಿಗ ಆಗಲ್ಲ ಅಂತ ಒಂದೊಂದ್ಸರಿ ಬೇಜಾರಾಗತ್ತೆ ಪ್ರಭುಜಿ. ಬೇಜಾರ್ ಮಾಡ್ಕೊಳ್ಳೋದು ಬೇಡ. ಭಗವಂತನ ಹತ್ರ ಕೇಳ್ಕೊಳ್ಳಿ, ಅವನ ಹತ್ರ ಶುದ್ಧ ಮನಸ್ಸಿನಿಂದ ಬೇಡ್ಕೊಳ್ಳಿ, ಮಾಡಿ. ಓಕೆ ಪ್ರಭುಜಿ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಶುಭರಾತ್ರಿ.